అంచనా పాతేరంగం గిట్ట వస్తుంది అంగన్వాడీ ఆయన ఆయన పక్కన వచ్చినట్టు ఆండాల ఇంకొత్తాను ప్రజ్వలన అర్చన Inizia a lipeare. So we proud of her. Yes, next one, Sanvi. Come. ಚಾವಡಿ 2.0 ಎರಡನೇ ವರ್ಷದ ಒಂದು 2.0 ಚಿನ್ನರ ಚಾವಡಿಯನ್ನ ಕಾರ್ಯಕ್ರಮವಾದ ಸಮಾರೋಪದ ಹಾದಿಯಲ್ಲಿದ್ದೇವೆ. ಅದರ ಜೊತೆಯಲ್ಲಿ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳದ ಪ್ರಥಮ ವಾರ್ಷಿಕೋತ್ಸವವನ್ನು ಕೂಡ ನಾವು ಆಚರಿಸುವಂತ ಒಂದು ಸಂದರ್ಭ. ಕೊನೆಯ ದಿನ ಬಹಳ ಬೇಜಾರಿನ ದಿನ, ಮಕ್ಕಳನ್ನೆಲ್ಲ ಮತ್ತೆ ಬೀಳ್ಕೊಡುವಿಸ್ಬೇಕಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸುತ್ತಾ, ವಿಶೇಷವಾಗಿ ನಮ್ಮ ಜೊತೆ ಇವತ್ತು ಲಯನ್ ಪ್ರಕಾಶ್ ಗಟ್ಟಿ, ತಬಲಾ ಮತ್ತು ಹಾರ್ಮೋನಿಯಂ ಮಾಂತ್ರಿಕರು ಬಹಳಷ್ಟು ನಮ್ಮ ಸಂಗೀತ ಕಾರ್ಯಕ್ರಮಗಳನ್ನ ನೀಡುವುದರ ಮೂಲಕ ನಮ್ಮ ಜೊತೆ ಪ್ರಕಾಶ್ ಗಟ್ಟಿ ಅವರು ನಮ್ಮ ಭ್ರಮರಾಂಬೆ ತಂಡಕ್ಕೆ ಕೂಡ ಪ್ರತಿ ವಾರ ಭಜನೆ ಮತ್ತು ಹಾರ್ಮೋನಿಯಂ ಅನ್ನ ಕಲಿಸಿ ಭಜನೆಯನ್ನ ಹಾಡುವುದರ ಮೂಲಕ ನಮ್ಮ ಕಲಾವಿದರಿಗೆ ಹಬ್ಬಕ್ಕ ಉತ್ಸವದಲ್ಲಿ ಪ್ರಪ್ರಥಮ ಬಾರಿಗೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ನಿಮಗೆ ಕೂಡ ಭಜನೆ ಮತ್ತು ಹಾರ್ಮೋನಿಯಂ ತಬಲ ಕಲಿಬೇಕಿದ್ರೆ ನಮ್ಮ ಇಲ್ಲಿ ಮೇಲೆ ಸಮಿತಿಯಲ್ಲಿ ವಾರಕ್ಕೊಂದು ಗುರುವಾರ ದಿವಸ ತರಗತಿ ಆಗ್ತದೆ, ನೀವು ಸೇರಿಕೊಳ್ಬಹುದು. ನಿಮ್ಮಲ್ಲಿ ಯಾವ ದುಡ್ಡಿನ ಅಪೇಕ್ಷೆ ಇಲ್ಲ, ಏನಾದ್ರೂ ಗುರುದಕ್ಷಿಣೆ ಕೊಡುದಿದ್ರೆ ಮಾತ್ರ ಅದನ್ನು ಕೊಡುದು, ಇಂತಿಷ್ಟು ಫೀಸ್ ಅಂತ ಹೇಳಿ ಎಲ್ಲ ನಾವೇನು ಮಾಡ್ಲಿಲ್ಲ. ಸೊ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮವನ್ನ ನಿತ್ಯ ಪ್ರಾರ್ಥನೆಯ ಮೂಲಕ ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ. ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ. ಕಂದನನ್ನು ರಕ್ಷಿಸಲು ಕಾವರಿಗೆ ನೀನಿರಲು ನೋವು ಭಯ ಅಂಜಿಕೆಯು ನಮಗೆ ತಕೆ ತಾಯೇ ನಮಗೆ ತಕೆ. ಕೊಲ್ಲೂರ ಸಿರಿದೇವಿ ಮೂಕಾಂಬಿಕೆ ಕರುಣೆಯಲ್ಲಿ ನೋಡಮ್ಮ ಜಗದಂಬಿಕೆ. ಮೂಕಾಸುರ ಸಂಬಾರಕ್ಕೆ ತಾಲಿ ಬಂದೆ ಕೊಲ್ಲೂರ ಮಣ್ಣಿನಲ್ಲೇ ಕೃಪೆ ಮಾಡಿ ನಿಂದೆ. ಅರ್ಥರಿಗೆ ಆನಂದವಾಣಿನಿಯ ತಂದೆ ನಿನ್ನನ್ನು ಕಾಣದವ ಇದ್ದರು ಒಂದೇ ಇರದಿದ್ದರು ಒಂದೇ. ತಾಯಿ ಕೊಲ್ಲೂರು ಮೂಕಾಂಬಿಕೆಯನ್ನ ಸ್ತುತಿ ಮಾಡಿದಂತ ಧೃತಿ ಅವರಿಗೆ, ದಿತ್ಯ ಅವರಿಗೆ ಧನ್ಯವಾದಗಳು. ಅತಿಥಿಗಳೆಲ್ಲ ಆಸನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಗೊತ್ತಿದೆ ವಿಶೇಷವಾಗಿ ಈ ಸಮಾರೋಪ ಅಲ್ಲಿ ಮಕ್ಕಳು ದಿನಲ್ಲಿ ಸ್ವಾಗತಿಸುತ್ತಾ, ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಈಗಾಗಲೇ ಲಯನ್ ಪ್ರಕಾಶ್ ಗಟ್ಟಿ ಅವರ ಬಗ್ಗೆ ಹೇಳಿದೆವು. ಸದಾ ನಮ್ಮ ಜೊತೆ ಇರುವವರು ಅವರನ್ನೇ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅವರು ಜಯಲಕ್ಷ್ಮಿ, ನಾವು ಬಹಳ ವೇದಿಕೆಯನ್ನು ಹಂಚುವಾಗ ಎಲ್ಲ ಹೇಳ್ತಾರೆ ನಿಮ್ಮಿಬ್ಬರಲ್ಲಿ ಕೂಡ ಎಲ್ಲವೂ ಇದೆ ಅಂತೇಳಿ. ಆದ್ರೆ ಏನಿಲ್ಲ, ದೇವರು ಕೊಟ್ಟ ಹೆಸರಿನ ಜೊತೆಗೆ ಸಾಧನೆ ಮಾಡುವಂತ ಒಂದು ಹಂಬಲ ಇದೆ. ಜಯಲಕ್ಷ್ಮಿ ಅವರನ್ನ ನಾನು ಮದುವೆಯಾಗಿ ಊರಿಗೆ ಬರ್ಬೇಕಿದ್ರೆ ಅವರ ಪರಿಚಯ ಆಗ್ತದೆ.
ತನ್ನ ತಂದೆ ಎಲ್ಲ ಒಳ್ಳೆ ಉದ್ಯೋಗದಲ್ಲಿದ್ರು ಕೂಡ ಒಂದು ಹೆಣ್ಣು ಮಗಳಾಗಿ ಹೇಗೆ ಸಾಧನೆಯನ್ನ ಮಾಡ್ಬೋದಂತ ಹೇಳಿ ವಿವಿಧ ಸೊಸೈಟಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ತನ್ನ ಸೇವೆಯನ್ನ ಕೊಟ್ಟವರು ಇದೀಗ ತನ್ನದೇ ಆದಂತಹ ಸ್ವಂತ ಜಯ ಭಾರತ ಒಂದು ಸೌಹಾರ್ದ ಕೂಟವನ್ನ ಮಾಡಿಕೊಂಡು ಬಹಳಷ್ಟು ಜನರಿಗೆ ಉದ್ಯೋಗವನ್ನ ಕೊಡುವುದರ ಮೂಲಕ, ಸ್ವಸಹಾಯ ಸಂಘಗಳನ್ನ ರಚಿಸುವುದರ ಮೂಲಕ ಇವತ್ತು ಒಂದು ಸಹಕಾರಿ ಸಂಸ್ಥೆಯ ಒಬ್ಬ ಪ್ರಮುಖರಾಗಿ ತನ್ನ ಸೇವೆಯನ್ನ ನೀಡುವಂತ ಜಯಲಕ್ಷ್ಮಿ ಮತ್ತು ಅವರ ಅಮ್ಮ ಪ್ರತಿ ಸಲ ನಮಗೆ ಒಂದು ತಾಯಿ ಇದ್ದಾಗೆ. ಅವ್ರ ದಿವಸಾಗ್ಲೂ ಸಂಘರ್ಷದ ಜೊತೆ ನಾವೆಲ್ಲ ಬದುಕನ್ನ ಕಟ್ಟಿದವರು. ತಮ್ಮ ಹಾಸನದ ಪ್ರವಾಸ ಇತ್ತು, ಅದಕ್ಕೆ ಅವರನ್ನ ನಾನು ಹೇಳುದು ಏನೊಂಜಿ ಬುಡುಪು ಜರತ್ತ ಅಂತೇಳಿ, ಯಾವ ಕಾರ್ಯಕ್ರಮಕ್ಕೆ ಬೇಕು ಯಾವ ಅಂತೇಳಿ ತಿಳಿದವರು. ಇಂಥವರಿಂದ ನಿಮ್ಗೆ ಒಂದಷ್ಟು ಇನ್ಸ್ಪಿರೇಷನ್ ಮಾತುಗಳು ಸಿಗ್ಲಿ ಎಂಬ ಉದ್ದೇಶದಿಂದ ಇವತ್ತು ನಮ್ಮ ಜೊತೆ ಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ತಮ್ಗೆ ಗೊತ್ತಿರ್ಬೋದು, ಪವಿತ್ರ ಟೀಚರ್ ಮೊನ್ನೆಯಿಂದ ಕೂತ್ಕೊಳ್ಳಿರಾ, ಹೇಳಿರಾ, ಮಾಡಿರಾ ಅಲ್ವಾ. ನಾವು 2 ವರ್ಷದಿಂದ ಕೂಡ ಈ ಕಾರ್ಯಕ್ರಮ ಮಾಡ್ಬೇಕಿದ್ರೆ ನಮ್ಗೆ ಅಯ್ಯಪ್ಪ ದೇವಸ್ಥಾನ, ನಮ್ಮ ಅಯ್ಯಪ್ಪ ಮಂದಿರದಿಂದ ಸಂಪೂರ್ಣ ಸಹಕಾರ. ಅಲ್ಲಿ ಒಂದು ಭಜನೆಯ ತಂಡವನ್ನ ಕಟ್ಟಿಕೊಂಡು, ಭಜನೆಯ ಸಂಚಾಲಕರಾಗಿದ್ಕೊಂಡು, ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯಾಗಿದ್ಕೊಂಡು, ಜೆಸಿಯ ಅಧ್ಯಕ್ಷರಾದವರು ಕೂಡ ಅವರು ಕೂಡ ಇವತ್ತು ಪಾಪ ಅವರ ತಾಯಿ ಮನೆಯಲ್ಲಿ ಕಾರ್ಯ ಇದ್ರು ಕೂಡ ತನ್ನ ಫ್ಯಾಮಿಲಿಯನ್ನ ಕಳಿಸಿ ನಾನು ಮಕ್ಕಳ ಜೊತೆ ಸೇರ್ಕೊಳ್ತೇನಕ್ಕ, ನಿಮ್ಗೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ಏನೇ ಇದ್ರು ಕೂಡ ನಿತ್ಯ ನಿರಂತರ ನಮ್ಮ ತಾಯಂದಿರ ಜೊತೆಗೆ ತಾಯಂದಿರಾಗಿರುವಂತ ಪವಿತ್ರ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವರ್ಷದ ಬ್ರಾಹ್ಮರಿ ಮಹಿಳಾ ಮಂಡಲದ ಅಧ್ಯಕ್ಷರು ಶ್ರುತಿ ಮೀನಾಕ್ಷಿ ಅವರು. ಅವ್ರಿಗೆ 2 ಹೆಸರಿದೆ, ಮೀನಾಕ್ಷಿ ಅಂತ ಅವರ ಕೆಲಸದ ಕಡೆ, ನಾವೆಲ್ಲ ಕರೀದವರನ್ನು ಶ್ರುತಿಯಾಗಿದ್ದಾರೆ ಅವರು. ಪಾಪ ನಿತ್ಯ ನಿರಂತರ ನಮ್ಮ ಸಂಘಟನೆಯನ್ನ ಒಂದು ಮಾಡಿಕೊಂಡು ನಮ್ಮ ಕ್ಯಾಂಪ್ ಅನ್ನ ಸಕ್ಸಸ್ ಮಾಡ್ಬೇಕು. ರಾತ್ರಿ ಮಲಗ್ಲಿಕ್ಕೆ ಬಿಡುದಿಲ್ಲ ಈ ಹುಡುಗಿ ನನಗೆ. 11 ಗಂಟೆ 12 ಗಂಟೆ ರಾತ್ರಿಗೆ ಮೇಡಮ್ ಅಂಚ ಮನ್ಪುಗತ್ತೆ, ಇಂಚ ಮನ್ಪುಗತ್ತೆ, ಇರುಳ್ಳಾಗತ್ತೆ ಅಂತ ಹೇಳಿ. ಸೊ ಇವತ್ತೆಲ್ಲ ಈ ಕಾರ್ಯಕ್ರಮವನ್ನು, ಈ ತಾಯಂದಿರನ್ನೆಲ್ಲ, ಹಿರಿಯ ತಾಯಂದಿರಿದ್ದಾರೆ, ಅವರ ಪರಿಚಯವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೇನೆ. ನಮ್ಮ ಜೊತೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಶ್ರುತಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ನೀವು ನೋಡಿರ್ಬೋದು, 1-2 ದಿವಸದಿಂದ ಒಂದು ಪಿಟ್ಟಿ ನಮ್ಮ ಮಧ್ಯದಲ್ಲಿ ಓಡಾಡ್ತಾ ಇದೆ ಅಲ್ವಾ. ಒಂದು ಇವತ್ತು ಹಳದಿ ಸೀರೆ ಹೊರಗಿದ್ದಾರೆ ಪಾಪ. ನೋಡಿ ಆ ಚಿಕ್ಕ ಮಗು, ಮೊನ್ನೆ ನಾನು ಗಮನಿಸ್ತಾ ಇದ್ದೆ ಎಷ್ಟು ಆಕ್ಟಿವ್ ಆಗಿದೆ. ಅದು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ. ರೇವತಿ ಅವರು ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳದ ಉಪಾಧ್ಯಕ್ಷರು, ಅವರು ಕೂಡ ಸಂಪೂರ್ಣವಾಗಿ ಒಂದು ಶಿಬಿರದಲ್ಲಿ ಮಹಿಳಾ ಮಂಡಳದ ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಂಡವರು. ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಲ್ಲಿಕಾ ಅವರು ನಿನ್ನೆಯ ಸಂಪೂರ್ಣ ಊಟದ ಒಂದು ನಿಮಗೆ ರುಚಿಯಾದಂತಹ ಊಟದ ವ್ಯವಸ್ಥೆಯನ್ನ ಮಾಡಿಕೊಂಡು ಸಹಕಾರ ನೀಡಿದವರು ನಮ್ಮ ಮಲ್ಲಿಕಕ್ಕ. ಅಲ್ಲಿದ್ದಾರೆ, ಮೆದ್ದು ನಿಂತ್ಕೊಳ್ಬೇಕು. ನಿಮ್ಗೆ ಪರಿಚಯ ಇರಲಿ, ಇಲ್ಲಾದ್ರೂ ನೋಡುವಾಗ ಒಂದು ನಮಸ್ತೆ ಅಮ್ಮ ಆದ್ರೆ ಹೇಳ್ಬೇಕು. ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ಸ್ವಾಗತ. ಇನ್ನು ನಮ್ಮ ಲೀಲಕ್ಕ ನಿಜವಾಗಿ ಅವರೆಷ್ಟು ಬಿಸಿ ಇದ್ರು ಕೂಡ ಅವರು ಕೂಡ ಹೇಳ್ತಾ ಇದ್ರು ಕೋಡೆಂಕಿನಿ ಪೋಯರುಂಡಿ ಅಕ್ಕ ಅಂತ. ಮತ್ತೆ ನೋಡಿದ್ರೆ ಲೀಲಕ್ಕ ಮೇಲಿಂದ ಬರ್ತಾ ಇದ್ದಾರೆ, ಯಾನು ಕ್ಯಾನ್ಸಲ್ ಮತ್ತೆ ಅಂತೇಳಿ. ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳದ ಹಿರಿಯರಾದಂತಹ ಲೀಲಕ್ಕ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೊತೆ ಕಾರ್ಯದರ್ಶಿಗಳು ನಮ್ಮ ಟೀಮಿನ ಒಬ್ಬ ಸಿಂಗರ್ ಅಂತ ಹೇಳ್ಬೋದು, ಒಳ್ಳೆ ಎಸ್ ಜಾನಕಿ ಅಂತ ಇರುವಂತವರು, 300 ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಸದಸ್ಯರಾದಂತಹ ಸುರೇಖ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಗಗನ್ ಅಲ್ಲಿದ್ರೆ ಪ್ರತಿ ಸಲ ಕ್ಯಾಂಪ್ ಮಾಡುವಾಗ ನಮ್ಗೆ ಏನಾದ್ರೂ ಈ ಸರ್ಟಿಫಿಕೇಟ್ ನ ಜವಾಬ್ದಾರಿಯನ್ನು ಅವರ ಸತಿಪತಿಗಳು, ನಮ್ಮ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಪ್ರಿಯಾ ಅವರ ಹಸ್ಬೆಂಡ್, ಅವರು ಕೂಡ ನಮ್ಮ ಪ್ರಿಯಾ ಇರ್ಬೋದು, ನಿಶ್ಮಿತಾ ಇರ್ಬೋದು, ನಮ್ಮ ಮಕ್ಕಳ ಗಗನ್ ಪ್ಲೀಸ್ ಕಮ್. ಬಹುಶಃ ಇಡೀ ಒಂದು ಅವರ ಕುಟುಂಬ ಕೂಡ ನಮ್ಮ ಜೊತೆ ಇದ್ಕೊಂಡು ನಿನ್ನೆಯಿಂದ ನಮ್ಗೇನು ತಲೆ ಬಿಸಿ ಇಲ್ಲ. ಬೆಳಿಗ್ಗೆ ಒಂದು ಗಗನಿಗೆ ಸರ್ಟಿಫಿಕೇಟ್ ಕಾಪಿ ಕಳಿಸಿದ್ದು, ಅಕ್ಕ ಸರಿಯಾಂಡೆ ತೂಲೆ ಮೇಡಮ್ ಅಂತೇಳಿ ಸಂಪೂರ್ಣ ಒಂದು ಸಹಕಾರ ಕೊಡುವವರು. ನಿಕಟಪೂರ್ವ ನಮ್ಮ ಪ್ರಧಾನ ಕಾರ್ಯದರ್ಶಿಯಲ್ಲಿ ಪ್ರಿಯಾ, ಒಳ್ಳೆ ಸಿಲ್ಕಿ ಹೇರ್, ಒಂದು ಚಿಕ್ಕ ಮಗು ನಿಂತಿದೆ ಅಲ್ಲ, ಮದುವೆ ಆಗಿದೆ ಅವರಿಗೆ, ಟೀಚರ್ ಅವರು, ಅವರ ಹಸ್ಬೆಂಡ್ ಮತ್ತು ಅವರು ನಮ್ಮವರೇ. ಇವರಿಗೆ ಆಗ್ಲಿಲ್ಲಂತೆ, ಸ್ವಲ್ಪ ಬೆನ್ನು ಕಟ್ಟಿದ್ರೆ ನೋಡುವ ಮತ್ತೆ. ಅವರ ಗಂಡ ಅವರಿದ್ದಾರೆ, ಬತ್ತೇರಾ ಬಂದ್ರು. ನಮ್ಮ ಪಾಪ ತುಂಬಾ ಬಿಸಿ. ನಮ್ಮ ಸುನೀತಕ್ಕನನ್ನು ನೀವು ಪಾಪ ಇವತ್ತು ಅವರು ಏನೋ ಒಂದು ಕಾರ್ಯ ನಿಮಿತ್ತ ಅವರ ಅಲ್ಲಿ ದೇವಸ್ಥಾನದಲ್ಲಿ ಜಾತ್ರೆ ಆಗ್ತಾ ಇದೆ. ಬೆಳಿಗ್ಗೆ ತನಕ, ಬೆಳಿಗ್ಗಿನಿಂದ ಫೋನ್ ಮಾಡ್ತೇನೆ, ಸುನೀತಕ್ಕನ ಫೋನ್ ಸ್ವಿಚ್ ಆಫ್. ದಯವಿಟ್ಟು ಸುನೀತಕ್ಕ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ಬೇಕು, ಆ ವೇದಿಕೆಗೆ ಬರ್ಬೇಕಂತ ಹೇಳ್ತಾ ಅವರನ್ನು ಸ್ವಾಗತಿಸುತ್ತಾ ಭಜನೆಯ ಸಂಚಾಲಕರಾದಂತಹ ಪೂರ್ಣಿಮಾ ಇದ್ದಾರೆ, ಅದೇ ರೀತಿ ನಿಶ್ಮಿತಾ ಇದ್ದಾರೆ. ಇವರೆಲ್ಲರನ್ನ ಇಲ್ಲಿ ಬನ್ನಿ. ಸುನೀತಕ್ಕ, ನಿಶ್ಮಿತಾ ಅವರು ಬೆಳಿಗ್ಗೆ ನಿಮ್ಗೆ ಒಳ್ಳೊಳ್ಳೆ ಆಟಗಳನ್ನ ಆಟ ಆಡಿಸಿದ್ದಾರೆ ಅಲ್ವಾ, ಅವರಿದ್ದಾರೆ. ಇರ್ಕುಲ್ಲಿ ಬಿಟ್ಟು ಬಿಡ್ಲಿಕ್ಕಿಲ್ಲ ಎಲ್ಲರನ್ನ. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳು ವಿಶೇಷವಾಗಿ
ಎಲ್ಲ ಅಲ್ಲಿ ಹಿಂದೆ ಎಲ್ಲ ಬ್ಲ್ಯಾಕ್ ಕ್ಯಾಟ್ಸ್ ಆಗಿ ಬಂದಿದ್ದಾರೆ, ಅವ್ರದ್ದು ಯಾವಾಗ್ಲೂ ಇರ್ತದೆ ಕಾರ್ಯಕ್ರಮಗಳಿಗೆಲ್ಲ ಸೆಟ್ಟಿಂಗು. ಎಲ್ಲರೂ ಮತ್ತೆ ನಮ್ಮ ತಾಯಂದಿರು, ವಿಶೇಷವಾಗಿ ನೃತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿಯ ನಾನು ಗುರುಗಳಿಗೆ ಮತ್ತು ನಮ್ಮ ಗೀತಕ್ಕನಿಗೆ ಮತ್ತು ಧ್ರುವಿಯನ್ ಟೀಮಿಗೆ ನಾನು ಧನ್ಯವಾದ ಹೇಳ್ತೇನೆ. ಬರೀ ಮುಂಚಿನ ದಿವಸ ಅಲ್ಲಿ ಹೋಗಿ ಹೇಳಿದ್ದು ಮಾತ್ರ ಇಂಥ ಒಂದು ಕಾರ್ಯಕ್ರಮ ಇದೆ ಕಳಿಸಿ ಅಂತ. ಸುಮಾರು 15ರಿಂದ 20 ಮಕ್ಕಳನ್ನು, 15 ಜನ ಇದ್ದಾರೆ ಅನಿಸ್ತದೆ ನನಗೆ. ಅವರ ಪೋಷಕರನ್ನ ಕೂಡ ನಾನು ಗಮನಿಸ್ತಾ ಇದ್ದೇನೆ. ಇವತ್ತು ವನಿತಾ ಅವರು ಬರಲಿಲ್ಲ ಅಂತ ಅನಿಸ್ತದೆ. ಸೊ ಎಲ್ಲರೂ ಕೂಡ 3 ದಿವಸ ಕೂಡ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀರಿ. ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಗೋಪಾಲಣ್ಣ ಇರ್ಬೋದು, ಇಡೀ ಅವರ ತಂಡ ಇರ್ಬೋದು, ಎಲ್ಲರೂ ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಎಲ್ಲರನ್ನ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಿಗೆ ಒಂದಷ್ಟು ಗೇಮ್ಗಳನ್ನ ಮಾಡಿದ್ದೇವೆ. ಮತ್ತೆ ಬಹುಮಾನ ವಿತರಣೆ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಪ್ರಕಾಶ್ ಗಟ್ಟಿಯವರು ಒಂದೆರಡು ಮಕ್ಕಳಿಗೆ ಕಿವಿ ಮಾತುಗಳ ಮೂಲಕ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮೊದಲಾಗಿ ಇಲ್ಲಿ ಸೇರಿರುವಂತಹ ಚಿನ್ನ ಮಕ್ಕಳು ಅಂದ್ರೆ ಸಣ್ಣ ಮಕ್ಕಳು, ಕ್ಯೂಟ್ ಮಕ್ಕಳು, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು. ಹಾಗೆ ಈಗ ಕೇಳ್ತೀರಿ ಅಂತ ಆಯ್ತು. ಬಹಳ ನಮ್ಮ ಧನುವಕ್ಕ ಮತ್ತು ಶ್ರುತಿ ಮೇಡಮ್, ನಮ್ಮ ಎಲ್ಲ ಮಹಿಳೆಯರು ಸೇರಿಕೊಂಡು ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಬರುವಾಗಲೇ ಕೇಳಿದೆ, ಅಜ್ಜನ ದಯೆ ಅದು ಎಲ್ಲರ ಮೇಲೆ ಇರ್ತದೆ, ಅದು ಖಂಡಿತ. ಆದರೆ ಆ ಒಂದು ನೆಲೆ ಅಡಿಯಲ್ಲಿ ನಿಮ್ಮನ್ನೆಲ್ಲರನ್ನು ಸೇರಿಸಿ ಒಂದು 3 ದಿನದ ಕಾರ್ಯಕ್ರಮ ಇಲ್ಲಿ ಮಾಡಿದ್ದಾರೆ. ನಿಮಗೆ ಹೇಗೆ ಆಯಿತು ಮಗ ನಿಮ್ಮ ಈ ಒಂದು ಪೀರಿಯಡ್ 3 ದಿನದ ಶಿಬಿರ ಹೇಗೆ ಆಯಿತು ನಿಮಗೆ? ಸೂಪರ್. ಓಕೆ, ಇನ್ನು ಮುಂದೆನೂ ಹಾಗೆ. ಈಗ ಈ ಒಂದು ರಜೆಯಲ್ಲಿ ಆಯಿತು, ನೆಕ್ಸ್ಟ್ ರಜೆಯಲ್ಲಿ ಯಾವಾಗೆಲ್ಲ ಸಿಗ್ತದೆ ಇಂಥ ಒಂದು ಒಳ್ಳೊಳ್ಳೆ ಕೆಲಸಕ್ಕೆ ನೀವು ಸೇರಿಕೊಂಡು ಒಳ್ಳೊಳ್ಳೆ ವಿಷಯಗಳನ್ನು ಕಲಿತುಕೊಂಡು, ಈಗ ನಾನು ನೋಡಿದ್ದೇನೆ ಕೆಲವು ಕಡೆ, ಹೆಚ್ಚಿನ ಕಡೆ ನೋಡಿದ್ದೇನೆ, ಎಲ್ಲರ ರಜೆಯಲ್ಲಿ ಎಲ್ಲರ ಕೈಯಲ್ಲಿ ಮೊಬೈಲ್ ಅಲ್ವಾ. ಆದರೆ ಈ ಒಂದು 3 ಇದು ಹೆತ್ತವರಿಗೂ ಬಂದು, ಹೆತ್ತವರಲ್ಲಿಯೂ ನಾನು ಹೇಳೋದು, ಯಾಕಂತ ಹೇಳಿದ್ರೆ ಇಂಥ ಒಂದು ಶಿಬಿರಕ್ಕೆ ಕಳಿಸಿದ್ರೆ ಆ ಮೊಬೈಲಿನ ಸ್ವಲ್ಪ ದೂರ ಇರ್ಬೋದು, ಬೇರೆ ವಿಷಯಗಳ ಬಗ್ಗೆ ಆಸಕ್ತಿ ಹುಟ್ಟಿಸ್ಬೋದು, ಇನ್ನಷ್ಟು ನಮ್ಮ ಮೆದುಳನ್ನು ಉಪಯೋಗಿಸುವಂಥ ಕಾರ್ಯ ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳಿಕೊಂಡು ಈ ಎಲ್ಲ 3 ದಿನದ ಶಿಬಿರಕ್ಕೆ ಬಂದಂಥ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದ ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಧನ್ಯವಾದ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಈ ಕೆಲಸಕ್ಕೆ ಇಂಥ ಒಂದು ಶಿಬಿರಕ್ಕೆ ಬಂದು ಸೇರಿದರೆ ಏನು ಆಗ್ತದೆ, ಏನು ವಿಷಯ ಗೊತ್ತಾಗ್ತದೆ ಆಲ್ರೆಡಿ ನಿಮಗೆ ತಿಳಿದಿದೆ. ಗೊತ್ತಲ್ಲ? ಯಾರಲ್ಲಿ ಮಾತಾಡೋದು? ಶಿಬಿರ ಒಳ್ಳೆ ಆಯ್ತಲ್ಲ, ಖುಷಿ ಆಗಿದೆಲ್ಲ? ಎಸ್. ನಿಮಗೆ ಏನೆಲ್ಲ ವಿಷಯ ತಿಳಿಯಿತು? ಶಿಬಿರದಿಂದ? ಎಸ್, ಶಿಸ್ತು ಇದ್ರೆ ಎಲ್ಲ ಕ್ಲಿಯರ್ ಅಂತ ಲೆಕ್ಕ. ಆ ಶಿಸ್ತಲ್ಲಿ ಕಲ್ತ್ಕೊಂಡು, ಹಾಗೆ ಇಲ್ಲಿ ಹೇಳುವಂತ ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಂಡು, ಇನ್ನು ನೀವು ಈ ಸ್ಥಳದ ಹಾಗೆ ಈ ವಿಲೇಜ್ ಹಾಗೂ ದೇಶದ ಒಳ್ಳೆಯ ಪ್ರಜೆಯಾಗಿ ನೀವು ಇರಬೇಕು, ಬಾಳ್ಬೇಕು ಅಂತೇಳಿ ಒಳ್ಳೆ ಉದ್ದೇಶದ ಈ ಕೆಲಸವನ್ನು ಮಾಡಿದ್ದಾರೆ. ಈ ಸದುಪಯೋಗ ಪಡೆದುಕೊಂಡು ಇನ್ನು ನೀವು ಒಳ್ಳೆ ಪ್ರಜೆಗಳಾಗಿ ಬಾಳ್ಬೇಕು ಅಂತೇಳಿ ನನ್ನ ಶುಭ ಆಶಯದೊಂದಿಗೆ ತಮಗೆ ಅವಕಾಶಕ್ಕೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಇನ್ಸ್ಪಿರೇಷನ್ ಇರುವಂತಹ ನುಡಿಗಳನ್ನ ಆಡಿದಿರಿ. ಇದೀಗ ನಾನು ಈಗಾಗಲೇ ಹೇಳಿದೆ ಜಯಲಕ್ಷ್ಮಿ ಮೇಡಮ್ ಬಗ್ಗೆ. ತಮ್ಮ ಎಷ್ಟು ಕೆಲಸ ಇದ್ರು ಕೂಡ ನಮ್ಮ ಜೊತೆ ಬಂದು ಇವತ್ತು ಮುಖ್ಯ ಅತಿಥಿಗಳಾಗಿ ಸೇರ್ಕೊಂಡಿದ್ದಾರೆ. ಅವರು ಈ ಒಂದು ಶಿಬಿರದ ಸಮಾರಂಭದ ಒಂದು ಸವಿ ನುಡಿಗಳನ್ನ ಮಕ್ಕಳಿಗೆ ನೀಡಬೇಕು. ನಮ್ಮ ಸ್ಥಳದ ಕೊರಗಜ್ಜನನ್ನು ಸ್ಮರಣೆ ಮಾಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ಅಭಿನಂದನೆ ಅಂತ ಮಾಡ್ತಾ ಇದ್ದೇನೆ. ಅದೇ ರೀತಿ ಬ್ರಾಹ್ಮರಿ ಮಹಿಳಾ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೂ, ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳಿಗೂ, ಹಾಗೆ ನನ್ನ ಮುಂದೆ ಇರುವ ಎಲ್ಲ ಮಕ್ಕಳಿಗೆ, ಬಟಾಣಿಗಳು ಕೂಡ ಇದ್ದಾರಲ್ಲ, ಇದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ನೋಡುವಾಗ ತುಂಬಾ ಖುಷಿ ಆಗ್ತದೆ. ನಿಮ್ಗೆ ಹೇಗೆ ಆಯ್ತು ಮಕ್ಕಳೇ ಎಲ್ಲ ಈ ಕಾರ್ಯಕ್ರಮ? ನಿಮ್ಮ ಹತ್ರವೇ ಕೇಳ್ಬೇಕು, ನಾವು ಮಾತಾಡುದಲ್ಲ. ಹೇಗೆ ಆಗಿದೆ ನಿಮ್ಗೆ ಈ ಕಾರ್ಯಕ್ರಮ ಮೊನ್ನೆಯಿಂದ? ಖುಷಿಯಾ? ತುಂಬಾ ಖುಷಿಯಾ? ಹೇಗೆ ಶಾಲೆಗೆ ಹೋಗುವುದಕ್ಕಿಂತ ಖುಷಿಯಾ? ಜಾಸ್ತಿ ಖುಷಿಯಾಗಿದೆ ಶಾಲೆದ ಪುಸ್ತಕದ ಬದನೆಗಿಂತ ಇದು ಜಾಸ್ತಿ ಉಂಟಲ್ಲ. ಶಾಲೆದು ಪಾಠ ಕೂಡ ಬೇಕು, ಅದರೊಂದಿಗೆ ಈ ಆಟೋಟ ಸ್ಪರ್ಧೆಗಳು ಆಗ್ಲಿ, ಅದೇ ಕಲಿಕೆ, ನಿಮ್ಗೆಲ್ಲ ಏನು ಹೇಳಿದ್ರೆ ಶಿಸ್ತು, ಅದೇ ರೀತಿ ನಿಮ್ಮ ಮನಸ್ಸಿಗೆ ಒಂದು ಜ್ಞಾನ ಅಭಿವೃದ್ಧಿ ಆಗಿದೆ ಅಲ್ಲ.
ಅಲ್ವಾ? ಯಾರು ಮಾತಾಡುದಿಲ್ಲ. ಕಲಿಕೆ ನಿರಂತರ, ಕ್ಷಣ ಕ್ಷಣ ಜ್ಞಾನ ಹೇಗೆ ಇರ್ತದೆ ಅದೇ ರೀತಿ ಕಲಿಕೆ ಕೂಡ ನಿರಂತರ. ಇದೇ ರೀತಿ ನಮ್ಮ ಧನಲಕ್ಷ್ಮಿ ಮೇಡಮ್ ಬಗ್ಗೆ ಇದರಲ್ಲಿ ಹೇಳಲೇಬೇಕು. ಅವರು ಎಲ್ಲಿ ಹೋದ್ರು ಅವರು ತುಂಬಾ ಅವರ ಒಂದು ಜ್ಞಾನ ಉಂಟಲ್ಲ, ಅವರ ಜ್ಞಾನವನ್ನು ಪಡ್ಕೊಂಡ ಮಕ್ಕಳು ಖಂಡಿತ ಮುಂದಕ್ಕೆ ಒಳ್ಳೆಯ ಒಂದು ಎಲ್ಲ ಸ್ವಂತಿಕೆಯಲ್ಲಿ ಬರ್ತಾರೆ. ಈಗ ನನಗೆ ಕೂಡ ಅವರೇ ನಾನೊಂದು ಸೊಸೈಟಿಯನ್ನು, ಒಂದು ಬ್ಯಾಂಕನ್ನೇ ನಾನೊಂದು ಟೇಕ್ ಓವರ್ ಮಾಡಿದ್ದೇನೆ. ಅದಕ್ಕೆಲ್ಲ ಮೊದಲಿನಿಂದ ನನಗೆ ಧನಲಕ್ಷ್ಮಿ ಮೇಡಮ್ನ ಮಾತು, ಅವರ ಒಂದು ಇನ್ಸ್ಪೈರೇಷನ್ ಅಂತ ಹೇಳ್ಬೋದು. ಅವರು ನನಗೆ ಖುಷಿ ಆಗ್ತದೆ. ಹಾಗೆ ನೀವು ಕೂಡ ಮಕ್ಕಳೇ ಮುಂದಕ್ಕೆ ಎಲ್ಲ ಈಗ ಹೇಳಿದ ಏನು ಇದೆ ಇಲ್ಲಿ, ನೀವು 3 ದಿವಸದ ಕಾರ್ಯಕ್ರಮದಲ್ಲಿ ಏನು ಕಲ್ತಿಕೊಂಡಿದ್ದೀರಿ ಅದನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಓದಿನ ಜೊತೆಯಲ್ಲಿ ಎಲ್ಲ ಆಟ ಪಾಠ ಎಲ್ಲ ಬೇಕು, ಅದನ್ನು ನೀವು ಕಲ್ತ್ಕೊಳ್ಳಿ. ಅಷ್ಟೇ ನಿಮ್ಗೆ ಹೇಳೋದು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಬಹಳ ಒಳ್ಳೆಯ ಒಂದು ನುಡಿಗಳನ್ನ ಹೇಳಿದ್ದೀರಿ. ಪವಿತ್ರಕ್ಕನ ಮಾತು ಮೊನ್ನೆಯಿಂದ ಕೇಳ್ತಾ ಇದ್ದೀರಿ. ಮತ್ತೊಮ್ಮೆ ಅಭಿನಂದನಾ ಸಮಾರಂಭದಲ್ಲಿ ಒಂದೆರಡು ಸವಿ ಮಾತುಗಳು ಮತ್ತೆ ನಿಮ್ಗೆ ಬಹುಮಾನ ವಿತರಣೆ ಆಗ್ತದೆ. ಕೊನೆಗೆ ಅಧ್ಯಕ್ಷರದ್ದು ಮತ್ತು ಗಗನ್ ಅವರ ಒಂದು ಸ್ಪೀಚ್ ಇದೆ. ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಸುನೀತಕ್ಕ ಇವತ್ತೊಂದು ಸ್ವಲ್ಪ ಆದ್ರೂ ಮಾತಾಡ್ಲೇಬೇಕು. 2 ನಿಮಿಷ ಪವಿತ್ರ ಅವರು ತಮ್ಮ ಸಮಾರೋಪದ ಮಾತಿಗಾಗಿ. ಕುತ್ತಾಡದ ಕಾರ್ಣಿಕದ ಶಕ್ತಿ ಸ್ವಾಮಿ ಅಜ್ಜನು ಮನಸಾರೆ ಸ್ಮರಿಸೊಂದು ಸ್ಥಳ ಸಾನ್ನಿಧ್ಯ ಆರಾಧನೆ ಮಂತೊಂದು ಪುನಃ ಸರ್ವದೇವರೇಗ್ಲ ತರ ತಗ್ಗಾದ ಬೇರೆ ಬಗ್ಗಾದ ಸೊಲ್ಮೆನ್ ಸಂದಾಯಿತ ಮಂತೊಂದು ಜೋಕ್ಲೆ ಮೂಜು ದಿನ ನಿಕ್ಲ ಒಟ್ಟುಗುಯ್ತ ಇಂಕುಲದೆ ಇನ್ನಿತ 2 ಜನ ಮುಲ್ಪ ವೇದಿಕೆ ಇಡುಲ್ಲೇರಿ. ಎನ್ನ ಸರ್ನ ಕಲ್ಪಂಡ್ರೆ ಖುಷಿ ಆಗುದು. ಎನ್ನ ಬಾಲ್ಯದ ಸಂಗೀತ ಕ್ಲಾಸ್ದ ತಬಲ ಮಾಸ್ಟ್ರಿ ಎನ್ನ ಈಗ ನಿಜವಲ್ಲ ಅರೆಂದು ಮಸ್ತ್ ಖುಷಿ ಅನ್ಸು. ಪ್ರಕಾಶ್ ಸರ್ ಬರ್ತೇರತ್ತ ಅಂದ್ ನಿಕ್ಲೆಗ್ ಒಂದು ದಾಯ ಪನದುಲ್ಲೆ ಪಣ ನೆಕ್ಸ್ಟ್ ನಿಕ್ಲಿಂಚ ವೇದಿಕೆಗೆ ಬಂದಾಗ ಎಂಕ್ಲೆ ತುದು ಪನೋಡು ಎಂಕಲ್ಲ ದುಂಬು ಕಲ್ತೊಂದಿಪ್ಪನ ಎಂಕಲ ಮಾಸ್ಟರ್ ಹಾಕ್ಲಿ ಎಂಕಲ ಟೀಚರ್ ಹಾಕ್ಲಿ ಇತ್ತೇರು ಬಂದು ಧನ್ವಾಕಲ್ ಅಂಚೆನೆ ಯಾನ್ ಹೈಸ್ಕೂಲ್ ಪ್ರಕಾರ ಸ್ಪಂದನ ಟ್ರಸ್ಟ್ ಪನ್ಪುನ ಒಂದು ಸಂಸ್ಥೆಡ್ ಸ್ಪೀಚ್ ಕ್ರಾಫ್ಟ್ ಮಂತನಾರೈತೆ ಸ್ಪೀಚ್ ದ ಅವೇನೆ ತೂದು ಎಂಕಲ್ ಕಲ್ತಿದೀನಿ. ಇನಿ ಈ ಲೆವೆಲ್ ಉಲ್ಲ ದಯಪಣ ಅಕ್ಕಲೊಟ್ಟಿಗಿತ್ತಿನ ಖಂಡಿತ ಒಂದು ಸಾದಿಗೆ ಎತ್ತುವ ಪನ್ಪುನಿಗೆ ಎಂಕಲೆ ಒಂದು ಸಾಕ್ಷಿ ಗೊತ್ತಾಂಡತ. ಅಕ್ಕಲ ಒಟ್ಟಿಗೂ ಅಕ್ಕಲೇನೆ ತೂದು ಕಲ್ತಾರ ಖಂಡಿತ ನಿಕ್ಲೆ ಒಂದು ಸಾದಿ ಮಂತ್ ಕೊರೆ ನಮ್ಮ ದೈವ ದೇವರ ಪನ್ನಗ ಹಿರಿಯಕ್ಕಲು ಒಂಜಿ ಕೈ ಮುಗಿನ ಪನ್ಪೇರು ಎಂಕ್ಲೆಗೆ ಸಾದಿ ಗೊತ್ತಾವನ್ನ ಪೊರ್ತು ನಿಕ್ಲೆ ಸಾದಿ ಮಂತ್ ಕೊರುವರ ಪನ್ನ ಆಶಯ ದೈವಲೇನ್ ಅಂಚಿನನೇ ಒಂದು ದೈವ ಶಕ್ತಿ ಇತ್ತಿನಾರ ಪಂಡ ತಪ್ಪಾವಂದು ಧನ್ವಾಕ ಅಂಚದು ಮಾತೇ ಇಲ್ಲ. ಖಂಡಿತವಲ್ಲ ಬ್ರಾಹ್ಮರಿ ಮಹಿಳಾ ಮಂಡಲದ ಮಾತು ಸದಸ್ಯರಿಗೆ ಪಿರೋರ ಅಭಿನಂದನೆ ಪಂಡದಲ್ಲಿ ಮುರಲ್ಲ ಅಭಿನಂದನೆ ಪಂತೆ ನೈಪಣ್ಣ ತೂಪುನಿ ಬೇಲೆ ಪೊಪ್ಪನ ಅಪ್ಪೆಲ್ಲ ಉಪ್ಪುನ ಜಾಸ್ತಿ ಆದ ಆಂಡಲಿ 3 ದಿನ ನಿಕ್ ರಜೆ ಮಂತು ಗುಲ್ದಾರದ ನಿಜವಾದ್ಲ ನಿಖಲ ಒಂಜಿ ಕಾರ್ಯಕ್ಷಮತೆಗೆ ಅಭಿನಂದನೆ ಪನೋಡು ನಲ್ಲಾತ್ ನಿಖಲ್ನ ದಯಾರ್ದೆ ನಮ್ಮ ಜೋಕುಲು ಮಾತೇ ಇಲ್ಲ. ಎಡ್ಡೆ ಅವಾರ್ಡ್ ಎಡ್ಡೆ ಸಾದಿಗೆ ಎತ್ತಡು ಮಾತಿರೆಗ್ಲ ನಮ್ಮ ನಂಬಿನ ಸರ್ವಶಕ್ತಿಲಿ ಎಡ್ಡೆ ಮನ್ಪಡು ಪನ್ಪುನ ಆಶಾಭಾವನೆ ದಿವೊಂದು ಎನ್ನ ಪಾತೆರೆಗೆ ಮುಗಿತಲ್ಲದ ಚುಕ್ಕಿದೀವಿ ಮಲ್ಲ ಮನಸ್ಸದ ಪಾತೆರೆರು ದೈವ ದೇವರದ್ದು ನಮ್ಮ ದಾಲ ಅಜ್ಜಿ ಆ ಶಕ್ತಿಲ ಇನ್ಸ್ಪಿರೇಷನ್ ದೇವೇರ್ ಕೊರ್ ನಾವು ನಿಕ್ಲನ ಆಶೀರ್ವಾದ ಇತ್ತಿನಟೆ ನೇಪಲ ಬಂದ್ಮನಿ ಉಸಿರದ ಲಾಸ್ಟ್ ಮುಟ್ಟೊಪ್ಪುನಗಲ ಒಂದು ತೆಲ್ತೊಂದೆ ಬಿತ್ತು ಪೋಂಡ ಬಾರಿ ಖುಷಿ ಪನ್ನೊಂದು ನಿಕ್ಲ ಆಶೀರ್ವಾದ ಉಪ್ಪಡ್ದಾರೆ ಮಲ್ಲ ದಾಲೇಜಿ ಎಂಕಲ್ಲ ನಿಕಲ್ಲಕ್ಕನೆ ಪನ್ನೊಂದು ಸುಲ್ಮೇಲು ಇತ್ತೆಂಗ್ಲ ನಿಕಟಪೂರ್ವ ಅಧ್ಯಕ್ಷರು ಮುರನಿರ್ದಿಂಚ ಇದು ನೀನೆ ಯಾರು ಕೋರಿ ಮಗಪೇರು ಇಂಕ ಕಾಂಡ ಸುಲಭ ನಾನು ಕೋರಿ ದಿಕ್ಕಳಿದ ಮಂಡೆ ಹೆಚ್ಚೋಡಿದ್ದೆ ಮಗಪುನ ಹೆಜ್ಜ ಅಂಡ್ ಐಕಲ ದೇವಿಯರ ಪಲ್ಲಕ್ಕನೊಂದು ದೈವ ದೇವಿಯರನ್ನ ನೆಲೆ ಎಪ್ಪುನ ಆ ಸಂದರ್ಭಕ್ಕೆ ಸರಿಯಾದ ಎರಡಾಂಡಲ ಕಡಪೇರು ಪನ್ನೊಂದು ಸುನೀತ ಕಡ್ದು ಒಂದು ರಡ್ಡು ಬಾತೆ ಅಣ್ಣ ನಿಕ್ಲಿಗೆ ಚಿನ್ನರ ಚಾವಡಿ ನೆಂಕ್ಲು 3 ದಿನ ಎಂಗ್ಲ ಈ ಸರ್ತಿ ಬರ್ತಿನ ಶ್ರುತಿ ಮೇಡಮ್ ಅಧ್ಯಕ್ಷ ಆದ ನಿಕ್ಲಿಗೆ ಅವೇನು ಮುಂದರಿಸಿದಾರೆ ಬಂದ ನಿಜವಾದ ಸಂತೋಷ ಮಾಡ್ತೇವೆ. ದಯಪಂಡ ಅವೇನು ಅಭಿವೃದ್ಧಿ ಮಂತ್ರಿ ಬಂದು ನನ್ನದ ಆಶಯ ಅಂಡ್ ಭಕ್ತಿಯೋತ್ಸವಗಳ ಎಂಚನೆ ಅಧ್ಯಕ್ಷರು ಬರ್ತದೆ ಈ ಚಿನ್ನರಿ ಚಾವಡಿನ ಮೂಜರ್ದು ಆಜ ದಿನ ಮನ್ಪುಲಾಕ ಎಂಗ್ಲಿಗೆ ಅವಕಾಶ ಮುಲ್ತ ಸದಸ್ಯರು ಗಂಜರು ಮಾತ ಕೊರ್ಪುಲಾಕ ಮಂತನ ಸಹಾಯ ಮಾಡ್ತೇವೆ. ದಯಪಂಡ 3 ದಿನ ಜೋಕ್ಲೆ ಬೋರಿಂಗ್ ಒಂದು 5 ದಿನ ದಿಕ್ಕನ ಖುಷಿ ಆಪುಜ ಆಪುಜೆ ಒಂದು ವಾರಕ್ಕೆ ಖುಷಿ ಆಪುಡು ಅಂಚನೆ ದಿನಿ ಕಲ್ತಿನ ಜೋಕ್ಲೆಗೆ ನಾನು ಎಂಕ್ಲೆಗ್ಲ ಬರ್ಪಿತ್ತ ಕೆಲವು ಕಾರ್ಯಕ್ರಮ ಅನುಭವಿಸುವ ಮನ್ಪು ಎಂಕ್ಲು ನಿಕ್ಲೆ ಬೋಡ ಏನೇನು ನನ್ನಲ ಮನ್ಪು ನಚ್ಚಿನ ಅವಕಾಶ ಎಂಕ್ಲಡು ಉಂಡು ಆನ ಈ ಅಧ್ಯಕ್ಷ ಎಲ್ಲೊಟ್ಟಿನ ಜಿಂಗ ಅಧ್ಯಕ್ಷ ಕಾರ್ಯದರ್ಶಿ ಮಾತಾಡ್ಲಿಕ್ಕೆ ಸಹಾಯ ಮಾಡ್ತಿದ್ದೇವೆ. ಈ ವರ್ಷ 2 ವರ್ಷಗಳ ಮುರಣಿಲ್ಲ 2 ದಿನೊಟ್ಟು ಮಾತೆಲ್ಲ ಸೇರ್ದು ನಮ್ಮ ಸದಸ್ಯರು ಮಾತಾಡ್ಬೇಕು ಜೋಕ್ಲೆಗ್ ಬೋಡ ಏನೇನು ಅನುಕೂಲ ಉಪ ಆರೋಗ್ಯ ಜ್ಯೂಸ್ ಬೋಡ ಏನ ಜೋಕ್ಲೆಗ್ ನಮ್ಮ ಸದಸ್ಯರ ಬಗ್ಗೆ ಫಲಹಾರ
ಕೋಡೆ ಕೊಡ್ತೀನಿ ಜ್ಯೂಸ್ ಗೊತ್ತಲ್ಲ ಒಳ್ಳೆಯದು ಅಂಚ ಅಂಚ ಇನ್ನಿ ಮತ್ತೆ ಚೋಕ್ಲೇಟ್ ಬೋಡಾಯಿನ ಕ್ರಾಫ್ಟ್ ಗೊಬ್ಬಿಯಾರತ್ತ ಗೇಮ್ಸ್ ಸಿಕ್ಕದ ಗೇಮ್ಸ್ ಗೊಬ್ಬಿಯಾರ ಪ್ರೈಸ್ ಸಿಕ್ಕಿದೆ ಪ್ರೈಸ್ ಕೊಡ್ತೇವೆ ಅಂಚ ನಾನಾಂಡಲ ಎಂಕ್ಲಿ ಈ ಸಂಸ್ಥೆನು ಬ್ರಾಹ್ಮರಿ ಮಹಿಳಾ ಸಂಘನು ಆಯ್ನಾತ್ ನಾನು ಎಂಕ್ಲ ಅಭಿವೃದ್ಧಿ ಮನ್ಪರಂಚಿನ ಅವಕಾಶ ಎಂಕ್ಲ ಮಾತೆಲ್ಲ ಎಂಕ್ಲ ಜೋಕುಲ ಸಾಪಾಟ್ಯಾದ ಸೇರ್ದು ಅಂಚನೆ ಸರ್ವ ಸದಸ್ಯರಲ್ಲ ಬ್ರಾಹ್ಮರಿ ಮಹಿಳಾ ಮಂಡಳದಾಗ್ಲು ನನ್ನಲ ಒಗ್ಗಟ್ಟಾದ ಎಂಕ್ಲೊಟ್ಟಿಗೆ ಸೇರ್ದು ಕಾರ್ಯಕ್ರಮ ಮುಂದುವರಿಸಾರ ಅವಕಾಶ ಮಂತು ಕೊರೋಡಂದಕ್ಕೆ ಏನೊಂದಿಲ್ಲ ಈತ ಬಂದ ಪಾತ್ರ ಮುಗಿತು ಮುಗಿತಲ್ಲದ ಚುಕ್ಕೆಗೆ ಬರೊಂದುಲ್ಲ ಹಿಡ್ದುಂಬು ಮುರನಿಡ್ದಿಂಚಲ್ಲ ಈ ಕಾರ್ಯಕ್ರಮದ ನಿತ್ಯ ನಿರಂತರ ಉಪ್ಪುನ ಮಾತೆರೆಗ್ಲ ಇನ್ನೊಂದ ಗೇಮ್ಸ್ ಮಂತ ಐತ ಬಹುಮಾನ ವಿತರಣೆದ ಪಟ್ಟಿನ ನಿಶ್ಮಿತ ಸುರೇಖ ಮೇರೆ ಓದ್ವೇರು ಬಹುಮಾನ ತಿಕ್ಕಿನಂಚಿನ ಜೋಕುಲ್ ಬತ್ತದ ಗಣ್ಯ ಅತಿಥಿಲಡ ಯೋನ್ ಇನಾಮನು ದೊತ್ತೊಂಡು ಪುದರ್ ಪನ್ನಕಲ್ ಮಾತ್ರ ಲಕ್ಕದ ಬರಡು ಐದು ಬಕ್ಕ ಸರ್ಟಿಫಿಕೇಟ್ ವಿತರಣೆ ಅಧ್ಯಕ್ಷೀಯ ಭಾಷಣವನ್ನು ಮಂತದ ಕಾರ್ಯಕ್ರಮನ ಮುಗಿತಲ್ಲ ಜಿ ಬಂಗೇರ ಸೆಕೆಂಡ್ ಮನ್ವಿಶ್ ಫಸ್ಟ್ ದಿತ್ಯಾಜಿ ಬಂಗೇರ ಸೆಕೆಂಡ್ ಆಲೆ ಆಲೆ ಮ್ಯೂಸಿಕಲ್ ಚೇರ್ ಬಾಯ್ಸ್ ಫಸ್ಟ್ ತ್ರಿಜಲ್ ಸೆಕೆಂಡ್ ವೈಭವ್ ಬಾಲ್ ಪಾಸಿಂಗ್ ಮನ್ವಿಶ್ ಫಸ್ಟ್ ಸೆಕೆಂಡ್ ದಿತ್ಯಾಜಿ ಬಂಗೇರ ಮ್ಯೂಸಿಕಲ್ ಚೇರ್ ಲೇಡೀಸ್ ಭುವಿ ಪ್ರವೀಣ್ ಫಸ್ಟ್ ಲಿಖಿತ ಸೆಕೆಂಡ್ ಲಿಖಿತ ಲಕ್ಕಿ ಗೇಮ್ ಫಸ್ಟ್ ಪ್ರೈಸ್ ತನ್ವಿ ಸೆಕೆಂಡ್ ಪ್ರೈಸ್ ಧ್ರುವನ್ ತನ್ವಿ ಧ್ರುವನ್ 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 ತನ್ವಿ ತನ್ವಿ ಸ್ಟ್ರಾ ಗೇಮ್ ಗರ್ಲ್ಸ್ ಫಸ್ಟ್ ಪ್ರೈಸ್ ವಂಶಿಕಾ ಸೆಕೆಂಡ್ ಪ್ರೈಸ್ ರಿಶಾಲಿ ಫಸ್ಟ್ ಪ್ರೈಸ್ ವಂಶಿಕಾ ಸೆಕೆಂಡ್ ಪ್ರೈಸ್ ರಿಶಾಲಿ ಸ್ಟ್ರಾ ಗೇಮ್ ಬಾಯ್ಸ್ ಫಸ್ಟ್ ಪ್ರೈಸ್ ನಮಿಶ್ ಸೆಕೆಂಡ್ ಪ್ರೈಸ್ ಚಿರಾಗ್ ಬಾಂಬ್ ಇನ್ ದ ಸಿಟಿ ಗಗನ್ ಪ್ರಮಾಣ ಪತ್ರ ಕೊರ್ಪಿನಂಚಿನ ಪೊರ್ತುಗ ಬತ್ತೆತ್ತಿರ ಕಾರ್ಯಕ್ರಮದ ಅಂತಿಮ ಗಳಿಗಡುಲ್ಲ ಇತ್ತೆ ಪ್ರಮಾಣ ಪತ್ರ ಲೆಪ್ಪುವ ದಯಮಾಡಿ ಅವನಿ ಪ್ರಮಾಣ ಪತ್ರಲ್ನ ದೊತ್ತೊನ್ನೆಡ್ದು ದುಂಬು ಮುರನಿಡ್ದಿಂಚ ಸಕ್ರಿಯವಾದ ಎಂಕಲ್ನ ಒಟ್ಟುಗು ಭಾಗವಹಿಸಿದ ಈ ಕಾರ್ಯಕ್ರಮ ಶಿಬಿರನ ಸಕ್ಸಸ್ ಮಂತ್ ಕೊರ್ನಾಕ್ಲೇನ ಗುರುತಿಸಾವನ ಎಂಕಲ್ನ ಧರ್ಮ ಈ ನಿಲೆಟ್
ಸಕ್ರಿಯವಾದ ಶಿಬಿರದೊಟ್ಟಿಗೆ ಜೋಕುಲೊಟ್ಟಿಗೆ ಜೋಕುಲಾದ ಜೋಕುಲು ಯಾಕಲ ಎಂಗ್ಲ ಭ್ರಮರಾಂಬೆ ಭಜನಾ ತಂಡದ ಜೋಕುಲು ಕುಮಾರಿ ಭುವಿ ಬೊಕ್ಕ ಕುಮಾರಿ ಪೂರ್ವಿಕಾ ದಯಮಂತದ ಬರಡು ನಮ್ಮ ಸಮಿತಿದ ಅಧ್ಯಕ್ಷರಾದಂತ ಗೋಪಾಲ್ ಅಣ್ಣಾಡ್ದು ಒಂಜಿ ನೆಂಪುದ ಕಾಣಿಕೆಯನ್ನು ನೋಡಿ ಬಂದು ಕೇನೊಂದುಲ್ಲ ಅವರಿಗೆ ಹೃತ್ಪೂರ್ವಕವಾಯಿನ ಸ್ವಾಗತ ಜೋಕುಲೆ ತೂಂದು ಪರ ಭುವಿಲಾ ಪೂರ್ವಿಕಾ ಭುವಿ ಬೊಕ್ಕ ಪೂರ್ವಿಕಾ ಅಕ್ಲೆಗ ಜೋರಾಯಿನ ಚಪ್ಪಾಳೆ ಎಂಕ್ಲೆನ ಬ್ರಾಹ್ಮರಿ ಭಜನಾ ಮಂದಿರಡ್ ಭ್ರಮರಾಂಬೆ ನಮ್ಮ ಭಜನಾ ತಂಡ ಉಂಡು ಈ ಮಾತ ಪರಿಸರದ ಜೋಕ್ಲೆನ್ ಪ್ರತಿದಿನ ಒಟ್ಟು ಮಂತದ ಒಲಾಂಡಲ ಭಜನೆಗೆ ಪೋಪುಂಡು ಅಕ್ಲೆನ್ ರೆಡಿ ಮಂತದ ಮಾತ ಅಪ್ಪೆಲ್ಲ ಸೇರ್ದೇರು ಅಣ್ಣ ಐಕೊಂಜಿಲೆಂಗ್ಲ ರಡ್ಡು ಸಂಚಾಲಕರನ್ನು ಮಂತದಿತ್ತ ಬಾರಿ ಪೊರ್ಲುಡ ತಂಡೊಂಜಿ ಕೊನಪುನಂಚಿನ ಶ್ರೀಮತಿ ಪೂರ್ಣಿಮಾ ಬೊಕ್ಕ ನಿಶ್ಮಿತ ಮುಕುಲ್ಲ ಬತ್ತದ ಎಂಕ್ಲೆನ ಅಧ್ಯಕ್ಷರದ ಒಂಜಿ ನೆನಪುದ ಕಾಣಿಕೆಯನ್ನು ತೊಗೊಂಡು ಬಂದು ಕೇನೊಂದುಲ್ಲ ಸೊಲ್ಮೇಲು ಅಂಚೆನೆ ಎಂಕ್ಲೆನ ರೇಷ್ಮಕ್ಕ ಕೋಡನಿಕ್ಲೆಗೆ ಬಾರಿ ಶೋಕುದ ಒಂಜಿ ಡ್ರಾಯಿಂಗ್ ಮಾತ ಕಲ್ಪ ಇರತ್ತೆ ರೇಷ್ಮಾ ಟೀಚರ್ ಒಂಜಿ ಟೀಚರ್ಲ ಸೂಪರ್ವೈಸರ್ಲ ಒಂಜಿ ಶಾಲೆದ ಅರೆಗಳ ಒಂಜಿ ಎಲ್ಯ ನೆಂಪುದ ಕಾಣಿಕೆಯನ್ನು ಬ್ರಾಹ್ಮರಿ ಮಹಿಳಾ ಮಂಡಳದ ಇನ್ನಿತ ಅಡಿಗೆಗಳ ಸಂಪೂರ್ಣವಾದ ಎಂಗಳೊಟ್ಟಿಗೆ ಸಹಕಾರ ಕೊರ್ನಾರ ಅರೆಗಳ ಒಂಜಿ ನೆಂಪುದ ಕಾಣಿಕೆಯನ್ನು ಕೊರ್ದು ಗೌರವಿಸೋಡ್ ಬಂದು ಕೇನೊಂದುಲ್ಲ ಎಂಗಳ ಅಧ್ಯಕ್ಷರಾಯಿನ ಶ್ರುತಿ ಧನ್ಯವಾದ ನನ್ನ ಪ್ರಮಾಣ ಪತ್ರ ಐದು ಬೊಕ್ಕ ಎಂಗಳ ಅಧ್ಯಕ್ಷರ ಪಾತ್ರ ನಮ್ಮ ಇನ್ನಿತ ಅತಿಥಿ ಲಾಯನಂಚಿನ ಪ್ರಕಾಶಣಿ ಒಂಜಿ ಜೋಕ್ಲೆಗೆ ಪ್ರಮಾಣ ಪತ್ರನು ಮಾತ ಕೈಟ್ ಪತ್ತೊಲ್ನೆ ಐದೊಕ್ಕ ಮಾತ ನಮ್ಮ ಲಾಸ್ಟ್ ಟೈಮ್ ಲಕ್ಕನೆ ತೋಜ ಕಾರ್ತಿಕ್ ಫಾಸ್ಟ್ ಬಲೆ ಜೋಕುಲೆ ಅವಳ ಅಕ್ಕನಕ್ಕಲು ವನಸ್ಸದ ಒಂಜಿ ರೇತೆಕ್ಕ ಪಿದಾಡು ವನಸ್ಸದ ಒಂಜಿ ಅನ್ವೇಶ್ ವೈಷ್ಣವಿ ಅನ್ವೇಶ್ ಇನ್ನು ಬೈದಿನ ಜೋಕುಲ ಅಟೆಂಡೆನ್ಸ್ ಅನ್ವೇಶ್ ಬೈಜರ ವೈಷ್ಣವಿ ಲಿಖಿತಾ ಚಿರಾಗ್ ಕುತ್ತಾರ್ ಲಿಖಿತಾ ನೀನೆ ಧ್ರುವನ್ ಕುತ್ತಾರ್ ಅವನೇ ಕುತ್ತಾರ್ ಅವನು ಎಲ್ಲಿ ಇರುಲ್ ಬಾಲ ಆಣ ಇರ್ಕೊಳ್ಳ ಧ್ರುವನ್ ಕುತ್ತಾರ್ ಎಸ್ ಚಿರಾಗ್ ನಿತೇಶ್ ಎಲ್ಲ ಸರ್ಟಿಫಿಕೇಟ್ ಕೈಯಲ್ಲಿ ಇಟ್ಕೊಳ್ಳಿ ಮಕ್ಕಳೇ ನಿತೇಶ್ ಭುವಿ ಪ್ರವೀಣ್ ಜ್ಞಾನ್ ಮುಂದಿನ ಪ್ರಮಾಣ ಪತ್ರವನ್ನ ಜಯಲಕ್ಷ್ಮಿ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಜ್ಞಾನ್ ಪ್ರಜ್ವಲ್ ಆರವ್ ಮೆಲ್ಲ ಆರ್ಯ ಗುಂಡೆ ಆರ್ಯ ಅದು ಅಲ್ಲ ಅವನಲ್ಲ ಆರ್ಯ ಧ್ರುವನ್ ಆಯುಷ್ ಕೆ ತನ್ಮಯ್ ಆದ್ಮೇಲೆ ಯುಕ್ತಿ ಬರ್ಲಿಲ್ವಾ ಬರ್ಲಿಲ್ಲ ಲಾಸ್ಯ ಇಲ್ಲ ದೀಕ್ಷಾ ಬೇಗ ಇರಬೇಕು ಧನ್ಯವಾದಗಳು ಮೇಡಮ್ ಮುಂದೆ ಗೋಪಾಲ್ ಕುತ್ತಾರ್ ಅವರು ಶ್ರುತಿ ಅವರಿಗೆ ಒಂದು ಪ್ರಮಾಣ ಪತ್ರವನ್ನು ನೀಡಬೇಕಾಗಿ ಕೇಳಿಕೊಳ್ಳಿ ಐಶ್ವರ್ಯ ತನಿಷ್ ಅನಿಲ್
ಮಗೇನಿ. ಅನ್ವಿತ್ 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 ಇಲ್ಲ. ಮಾನ್ವಿ ಮಾನ್ವಿಯ ಮಾನ್ವಿ. ತನ್ವಿ ತನ್ವಿ ಎಸ್. ತನೀಶ್ ತನೀಶ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ ಕೈಯಲ್ಲಿ, ಹಾಗೆ ಮತ್ತೆ ತಿರುಗಿ ಕೂತ್ಕೊಳ್ಳಿಗಿದೆ. ತನ್ವಿ ಆಯ್ತಾ? ತನೀಶ್ ಧನ್ಯವಾದಗಳು. ಮುಂದೆ ಪವಿತ್ರ ಅವರು ಈ ಒಂದು ಪ್ರಮಾಣ ಪತ್ರವನ್ನು ನೀಡಬೇಕು. ಕ್ರಿಶ್ ಆದಿತ್ಯ ಆದಿತ್ಯ ಸಾನ್ವಿ ಸಾನ್ವಿ ಮನ್ವಿಕ್ ಮಾನ್ವಿಕ್ ಮಾನ್ವಿಕ ಮಾನಸಿ ಮಾನ್ವಿ ಎಸ್ ಮಾನ್ವಿ ಎಸ್ ಇಲ್ಲ ಆಬ್ಸೆಂಟ. ಶಿವಾನಿ ಚವಿ ಚವಿಯ ಚವಿ ದಕ್ಷಿಣ ಇದೆಂತದು ಡಸ್ಟಿನ್ ಡಸ್ಟಿನ್ ಹೂ ಇಸ್ ದಟ್ ಡಸ್ಟಿನ್ ಎಸ್. ಸಮೃದ್ಧ ಸಮೃದ್ಧ ಧನ್ಯವಾದಗಳು. ಮುಂದೆ ಸುನೀತಕ್ಕ ಈ ಒಂದು ಪ್ರಮಾಣ ಪತ್ರವನ್ನ ನೀಡಬೇಕು. ಸಾತ್ವಿಕ್ ಪಾಸ್ ಮಾಡ್ತಲೆ. ಪ್ರಿಜಲ್ ಪ್ರಿಜಲ್ ಬೇಗ ಬನ್ನಿ ಮಕ್ಕಳೇ. ಅಕ್ಷ ಅಕ್ಷ ಅಂಶ ಅಂಶ್ ದೀಪಿಕಾ ದೀಪಿಕಾ ಮನ್ವಿಶ್ ಮನ್ವಿಶ್ ಧ್ರುವಿ ಧ್ರುವಿ ವಂಶಿಕಾ ವಂಶಿಕಾ ಲಿಖಿತಾ ಎಸ್ ರಿಷಿಕಾ ರಿಷಿಕಾ ಹೋಗಿ ಎಂತ ಹೆಸರು ರಿಷಿಕಾನಾ ರಿಷಿಕಾ ಚರಿತ್ರ ಚರಿತ್ರ ಮನ್ವಿತಾ ಮನ್ವಿತಾ ಧನ್ಯವಾದಗಳು. ಮುಂದಿನ ಪ್ರಮಾಣ ಪತ್ರವನ್ನು ಗಗನ್ ಅವರು ದಯವಿಟ್ಟು ನೀಡಬೇಕು. ದಯವಿಟ್ಟು ಬನ್ನಿ. ಸಾಯಿಶ್ ನಮ್ಮ ಹೀರೋ ಮಕ್ಕಳ ಬಾಸ್ ಅವರು ಹಾಗೆ. ಸಾಯಿಶ್ ಯಶ್ವಿನ್ ಯತ್ವಿಕ್ ಯತ್ವಿಕ್ ನಮೀಶ್ ನಮೀಶ್ ಸಾನ್ವಿ ವಿಹಾನ್ ಸಾನ್ವಿ ಇಲ್ವಾ ಕೊಡಿ. ಸಾನ್ವಿ ಬರ್ಲಿಲ್ವಾ ಅಂತ ಹೇಳಿ ವಿಹಾನ್ ಅತ್ತ ತವತ್ತು ಅವ್ವನ ನಿಂಚ್ಕೊಲ್ಲ ಬೈಜೆ. ದಿತ್ಯ ದಿತ್ಯಾಜಿ ಜಿತಿನ್ ಜಿತಿನ್ ಸಹಾನಿ ಇದ್ದಾರ ಸಹಾನಿ ಸಿಂಚನ ಸಿಂಚನ ಸಹಾನಿ ಏನದು ಏನಾಯ್ತು? ಕೊಡಿ 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 ಕೈಯಲ್ಲಿ ಕೊಡಿ ಕೊಡಿ. ಮತ್ತೆ ಮಾತಾಡುವ ಈಗ ಮಾತಾಡ. ನೆಕ್ಸ್ಟ್ ಅಂಡ ನಿಶಿಕಾ ಬಿಡ್ಲೆ 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 ನಿಶಿಕಾ ಧೃತಿ ರಿಶಾಲಿ
ಕುಸಿತು. ರಿಶಾಲಿ, ಅಹನಾ, ಸುವರ್ಣ, ಅಹನಾ, ಅದ್ವಿಕ್, ಸುವರ್ಣ. ಮಕ್ಕಳೇ ಆಯ್ತು. ಚಾರ್ವಿಕಾ, ಮಧುಮಿತಾ, ಮಕ್ಕಳ ಯಾರ್ದಾದ್ರೂ ಹೆಸರು ಬಿಟ್ಟೋದ್ರೆ ಕೊನೆಗೆ ಹೇಳ್ಬೇಕು ನಮ್ಮ ಹೆಸರು ಬರ್ಲಿಲ್ಲ ಅಂತ, ಆಯ್ತಾ? ಯಶ್ಮಿತಾ, ಭುವಿ, ದೀಕ್ಷಾ, ಭುವಿ ಆದ್ಮೇಲೆ ದೀಕ್ಷಾ, ಎಸ್ ಫಾಸ್ಟ್ ಬನ್ನಿ ಮಕ್ಕಳೇ. ಚಿರಾಗ್ ಡಿ, ಇನ್ನೊಂದು ಖಾಲಿ ಚಿರಾಗ್. ಪೂರ್ವಿಕಾ, ಧನ್ಯವಾದಗಳು. ಮುಂದಿನ ಪ್ರಮಾಣ ಪತ್ರವನ್ನ ಗೋಪಾಲಣ್ಣ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಗಗನ್ ರಾಜ್, ಸುಜ್ಞಾನ, ಯಾರು ಸುಜ್ಞಾನ್ ಇಲ್ಲ, ಕರಂ, ಪ್ರತ್ಯುಷ್, ನಿತಾಂಶು, ಯಾವುದು ಪ್ರತ್ಯುಷ್, ಮಿತಾಂಶು. ಆಯ್ತಾ? ಯಾರಿಗೆ ಸರ್ಟಿಫಿಕೇಟ್ ಸಿಗ್ಲಿಲ್ಲ ನೋಡ ಕೈ ಮೇಲೆ ಹಾಕಿ. ಎಂತ ಹೆಸರು? ಅನೀಶ್. ನೋಡ್ತಾರೆ ಕುಲ್ಲಣ್ಣ. ಮತ್ತೆಲ್ಲರ ಕೈ ಸರ್ಟಿಫಿಕೇಟ್ ಒಮ್ಮೆ ಮೇಲೆ ಮಾಡಿ ನೋಡ ಮಕ್ಕಳೇ. ಕೊರಗಜ್ಜ ಸೇವಾ ಸಮಿತಿಯ ಗೋಪಾಲಣ್ಣ ಸೇರ್ಕೊಂಡಿದ್ದಾರೆ. ಒಂದೆರಡು ಮಕ್ಕಳಿಗೆ ಮಾತು. ಸ್ವಲ್ಪ ಸಂದರ್ಭದಲ್ಲ ಈ ಭ್ರಮರಾಮಿಕೆ ತಂಡ ಸ್ಟಾರ್ಟ್ ಆನಾಗ ಮತ್ತೆ ಒಂದು ಭ್ರಮರಾಮಿಕೆ ತಂಡ ಒಂದು ಮಾತ್ರ ನಡಪಾರ ಸಾಧ್ಯ ಉಂಡ ಒಂದು ಬೋಟೆ ಮುಟ್ಟೆ ಎತ್ತು ಪನ್ಪಿನಂಜಿ ಪ್ರಶ್ನೆ ಇರ್ತದೆ ಕಂಡ ಒಂದು ಒಂದು ರಟ್ನೆ ವರ್ಷ ಕಾಲದಿ ಒಂದುಂಡು ಎಡ್ಡೆ ಪ್ರೋಗ್ರಾಮ್ ಮಾತು ಕೊರೊಂದಿಲ್ಲ ಜೋಕ್ಲಿನ ಮಾತು ಒಟ್ಟಿಗೆ ಸೇರ್ತ ಪೂರ ಕಾರ್ಯಕ್ರಮ ಮತ್ತೊಂದಿಲ್ಲ ಅಂಚನೆ ಕೊರಗತನಿಯ ಸೇವಾ ಸಮಿತಿಗೆ ಭಾರಿ ಅಕಲ ಸಹಾಯ ಸಹಕಾರ ಮತ್ತೊಂಡು ಅಕಲೆ ದೇವರ ನನಾತ್ నేను నడపాద కొర్ర ఆ దేవుರ ಆರೋಗ್ಯ ಕೊರಡೆ మరి ತಂಡಗು ದಾದ ಬೋಡಿತ್ತನ್ನಲ್ಲ ಗೋಪಾಲಣ್ಣನ ಅಧ್ಯಕ್ಷರು ಎಂಕಲಲ್ಲ ಒಂಜಿ ಕನಸುಂಡು ಆಯ್ನಾತ್ ಬೇಗ ಕೊರಗಜ್ಜ ಸೇವಾ ಸಮಿತಿಗೆ ಬಾರಿ ಮಲ್ಲೊಂಜಿನ ಅಧ್ಯಕ್ಷತೆಡೆ ಕಟ್ಟುವ ನಾವೋಡು ಎಂಕಲ್ ಮಾತ ಅಪ್ಪೆಲ್ಲ ಜೋಕುಲು ನಿಕ್ಲೊಟ್ಟಿಗೆ ಉಲ್ಲಾಪನೊಂದು ಕಾರ್ಯಕ್ರಮದ ಕೊನೆಯಲ್ಲಿ ಅಧ್ಯಕ್ಷೀಯ ಭಾಷಣ ಬ್ರಾಹ್ಮರಿ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಶ್ರುತಿ ಅವರೇ. ಇಂದಿನ ಸಮಾರೋಪ ಸಮಾರಂಭದ ಕೇಂದ್ರ ಬಿಂದು ಆಗಿರುವಂತಹ ಚಿಣ್ಣರ ಚಾವಡಿ 2025 ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮುದ್ದು ಮಕ್ಕಳಿಗೆ ಶುಭಾಶಯ ಕೋರುತ್ತಾ 25/4/2025 ಬೆಳಗ್ಗೆ ಗಣ್ಯಾತಿ ಗಣ್ಯರ ಹಾಗೂ ಸಂಪನ್ಮೂಲ ವ್ಯಕ್ತಿಗಳ ಉಪಸ್ಥಿತಿಯಲ್ಲಿ ಚಿಣ್ಣರ ಚಾವಡಿ 2.0 ಎಂಬ ಶೀರ್ಷಿಕೆಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡು ಇಂದಿಗೆ 3 ದಿನಗಳ ಯಶಸ್ವಿ ಶಿಬಿರಾರ್ಥಿಗಳೊಂದಿಗೆ ಸಮಾರೋಪ ಸಮಾರಂಭದ ಹೊಸ್ತಿಲಲ್ಲಿ ನಾವಿದ್ದೇವೆ. ಈ 3 ದಿನಗಳಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ಚಿತ್ರಕಲೆ, ತಲೆಗೊಂದು ಕಸರತ್ತು, ಒಂದಷ್ಟು ಮೋಜಿನ ಆಟಗಳು, ಆಟ, ಊಟ, ಓಡಾಟಗಳೊಂದಿಗೆ ಒಂದಿಷ್ಟು ವಿದ್ಯಾರ್ಥಿ ಜೀವನವನ್ನು ಮೆಲುಕು ಹಾಕುವಂತಹ ಅನುಭವ ಆಗಿರುವಂಥದ್ದು ಒಂದು ಮರೆಯಲಾಗದ ನೆನಪು. ಇದರೊಂದಿಗೆ ನಮ್ಮ ಶಿಬಿರಾರ್ಥಿಗಳಿಗೆ ಹಾಗೂ ಪೋಷಕರಿಗೂ ಕೂಡ
ಉಪಯೋಗವಾಗುವಂತೆ ಉಚಿತ ಕ್ಯಾನ್ಸರ್ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಜೆ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಸಿದಂತಹ ತೃಪ್ತಿ ನಮ್ಮಲ್ಲಿದೆ. ಈ ಸಂದರ್ಭದಲ್ಲಿ ಈ 3 ದಿನದ ಬೇಸಿಗೆ ಶಿಬಿರದ ಪಾನೀಯದ ವ್ಯವಸ್ಥೆ, ಊಟದ ವ್ಯವಸ್ಥೆ ಇದೆಲ್ಲವನ್ನು ನಮ್ಮ ಗೌರವ ಅಧ್ಯಕ್ಷರ ಮಾರ್ಗದರ್ಶನದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ನಡೆಸಿದ ಗೌರವ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಲಕ್ಕೆ ಸಲ್ಲುತ್ತದೆ. ಇಂದಿನ ಸಮಾರೋಪ ಸಮಾರಂಭದಲ್ಲಿ ಕೂಡ ಸಕ್ರಿಯವಾಗಿ ನಮ್ಮೊಂದಿಗೆ ಇರುವಂತಹ ಕೊರಗತನಿಯ ಸೇವಾ ಸಮಿತಿಯ ಸರ್ವ ಸದಸ್ಯರಿಗೂ ಹಾಗೂ ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲಾ ಮಹನೀಯರಿಗೂ ಮಗದೊಮ್ಮೆ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಅಧ್ಯಕ್ಷೀಯ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ದಿಸ್ ಈಸ್ ಕಾಲ್ಡ್ ಇನ್ಸ್ಪಿರೇಷನ್. ಈಗ ಕೊನೆಯಲ್ಲಿ ಅವನು ಆಗದಿಂದ ಹೇಳ್ತಾ ಇದ್ದಾನೆ, ಒಂದೇ ನಿಮಿಷ ಕೊಡುದು ಭಜನೆಗೆ, ಹೊಟ್ಟೆಯ ಭಜನೆ ಜಾಸ್ತಿ ಆಗ್ತಾ ಇದೆ, ಒಂದೇ ನಿಮಿಷ ರಪ್ಪ ಮೈಕ ಕೊರಡು. ಮಕ್ಕಳೇ, ನೀವು ಗಮನಿಸಿದಿರಿ, ಶ್ರುತಿ ಅವರನ್ನ ನಾನು ಗಮನಿಸ್ತಾ ಇದ್ದೇನೆ. ಒಂದು ಅಧ್ಯಕ್ಷ ಯಾವಾಗಲೂ ಅಧ್ಯಕ್ಷರ ಅಂತ ಹೇಳಿದ ಕೂಡ ಅಟ್ಟದಲ್ಲಿ ಅಲ್ಲ, ಒಬ್ಬ ವ್ಯಕ್ತಿಗೆ ಜವಾಬ್ದಾರಿ ಕೊಟ್ಟಾಗ ನಮಗೆ ಉಪಕಾರ ಮಾಡಿದವರನ್ನ ಯಾವ ರೀತಿ ಸ್ಮರಿಸಬೇಕು, ಯಾವ ರೀತಿ ಸಂಘಟನೆಯನ್ನು ಕೊಂಡೋಗ್ಬೇಕು, ಅದು ನೀವು ಕೂಡ ಕಲಿಬೇಕು. ಅತ್ಯುತ್ತಮವಾಗಿ ಶ್ರುತಿ ಅವರು ತನ್ನ ಇಷ್ಟು ಬ್ಯುಸಿಯಲ್ಲಿ ಕೂಡ ಅದನ್ನ ತಯಾರಿ ಮಾಡಿದ್ದಾರೆ. ಒಂದು ಗೌರವ ಅಧ್ಯಕ್ಷಗಿಂತಲೂ ಒಂದು ಅಕ್ಕನಾಗಿ ಬಹುಶಃ ನಮ್ಮ ದಾರಿಯಲ್ಲಿ ಇದ್ದಾರೆ. ಇವರೆಲ್ಲ ಬೆಳಿಬೇಕು, ನನ್ನ ಊರಿನ ಎಲ್ಲ ತಾಯಂದಿರು ಬೆಳಿಬೇಕೆಂಬ ಆಸೆ ನನ್ನದು. ಧನ್ಯವಾದ. ಈಗ ನಮ್ಮೊಂದು ಪಿಟ್ಟಿಯಿಂದ 1 ನಿಮಿಷದ ಭಜನೆ. ಸೂರ್ಯಕೋಟಿ ಸನಪ್ಪವ ನಿರ್ವಿನಂ ಕುರುಮೇ ದೇವ ಸರ್ವಕಾಲ ಶಿಶವದ ವಂಚನೆ ಮಣ್ಣಿನಿ ಒಕ್ರ ಚುಂಡು ಕೋಯ ಕೋಟಿ ಸೂರ್ಯ ಶಮಪ್ರಭ. ಸೊ ಬಾರಿ ಶೋಕದ ಶ್ಲೋಕ ಪಂಡಿನಿ. ಧನ್ಯವಾದ. ದಿನ ಈ ಶಿಬಿರನ್ ಬಾರಿ ಪೊರ್ಲ ಕಂಡು ನಡಪಾಯಿನ ಜೋಕುಲೆ ಪೂರ್ವಿಕಾ ಬೊಕ್ಕ ಭೂವಿ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲರು. ಐದಕ್ಕ ಕಾಯ್ದಕ್ಕದು ವಿಶೇಷವಾದ ಅಲ್ಬಜಿ ತೆರೆ ಮರೆಯ ಕಾಯಿ ಕುಲ್ದುಂಡು ಎಂಗ್ಲನ ಯೋಗಿತಕ್ಕ ಪುರ್ಸೊತ್ತಿಜ್ಜಿ ಬರ್ಪುನಿ ಬಲಿಪುನಿ ಅಣ್ಣ ಸಂಪೂರ್ಣ ಸಹಕಾರ ಇರನೊಂಜಿ ಬುಡ್ದು ಹೋಗ್ತಾನೆ ಕಡಪುದಾರೆ ಬೊಕ್ಕ ಮಾತ ವಿಜಯಕ್ಕ ವಿಶೇಷವಾದ ಕೇಸೆಡ್ ಆಸ್ಪತ್ರೆ ಕೆಲ್ಸ ಇದಕ್ಕೋಸ್ಕರನೇ 3 ದಿನ ರಜೆ ಪಾಡ್ದು ಎಂಕ್ಲೊಟ್ಟಿಗೆ ಕುಲ್ತಿರಾರು. ನಾನು ಎರನಾಡಲ್ಲ ಪುದಾರ ಬುಡ್ದಿತ್ತನ ಪಲ್ಲೆ ಬೊಕ್ಕ ಏರೆಲ್ಲ ಬುಡ್ತಿ ಜತೆ ಯಾನು ಬುಡ್ತೇನಾ? ಎಸ್, ಬುಡ್ದಿತ್ತಿನ ಅಕ್ಲೆಗಳ ಥ್ಯಾಂಕ್ಸ್ ಬನ್ನೊಂದು. ಧನ್ಯವಾದ ಭುವಿ ಮತ್ತು ಪೂರ್ವಿಕಾ ಅವರಿಂದ. My pleasure to stand in front of you. Good afternoon, everyone. It's my pleasure to stand in front of you today to offer a heartful vote of thanks. As we bring our wonderful summer camp to a close, I want to express our sincere appreciation to all those who have made this experience so memorable to everyone. Firstly, I want to extend our deepest gratitude to Brahmari Mahila Mandala with the leadership of Dhanalakshmi Madam. Your vision and support made us heartwarming, and I want to thanks to the President and Vice President and all the members of Brahmari Mahila Mandala. I want to express immense appreciation to all instructors and volunteers. Thanks to your patience and energy and for your commitments. And thanks for being role model to I want to thank to Munnur Panchayat for giving Samudaya Bhavana for 2 days of summer camp. Thanks to all donors. Without your support, our summer camp would not be successful. Last but not the least, thanks for our beloved parents for the support during the summer camp. Thank you. ಒಮ್ಮೆಕ್ಕ 3 ದಿನಲ ನಿರಂತರವಾದ ಎಂಕಲ ಒಟ್ಟಿಗೆ ಸಹಕಾರ ಕೊರ್ಪಿನಾರ ಕುನಿಲ್ ಸ್ಕೂಲ್ದ ಅಧ್ಯಾಪಕರು ಅದ್ಯಾಕ ಆರ್ಲ ನಮ್ಮ ಒಟ್ಟುಗುಲ್ಲೇರು ಅಂಚೆನೆ 3 ದಿನ ವನಸದ ವ್ಯವಸ್ಥೆ ಕೊರ್ನ ಮಾತಿರಗಿಲ್ಲ ಧನ್ಯವಾದ ಕೊರಂದು ಸುರುತ್ತ ದಿನ ತಾನಿ ವನಸದ ವ್ಯವಸ್ಥೆ ಕೊರ್ತೀನಿ ಭಾಗ್ಯರಾಜ್ ಅರಿಗೆಂಕ್ಲ ಆನಿ ಒಂಜಿ ಸಪೆಟ್ ಕೊರ್ತ ಕೋಡದ ದಿನಟ್ಟು ಮಲ್ಲಿಕಕ್ಕ ವನಸದ ಒಂಜಿ ವ್ಯವಸ್ಥೆ ಬಂದಿದ್ದಾರೆ ಅರೆಗ ಒಂಜಿ ನೆಂಪುದ ಕಾಣಿಕೆಯನ್ನು ಕೊರ್ದು ಗೌರವಿಸೋಡು ಬಂದ ಕೇನೊಂದಿಲ್ಲ ಜಯಲಕ್ಷ್ಮಿ ಅಕ್ಕ ಅರೆಗ ಒಂಜಿ ನೆಂಪುದ ಕಾಣಿಕೆಯನ್ನು ಕೊರ್ದು ಗೌರವಿಸೋಡು ದಯವಿನ ಸುರುತ್ತ ದಿನಕ್ಕೆ ಎಂಕ್ಲೆ ಕೊರ್ತಿನಾರ ಗೀತಾ ಆಚಾರ್ ಆರ್ ಪಾಪ ಮಸ್ತ್ ಒತ್ತಡ ಹೊಡಿತುಂಡಲ್ಲ ಮೇಡಮ್ ಯಾನು ಉಪ್ಪು ಸಾರು ಪಾಯಸ ಮಂತ ಕನಪ್ಪೆ ಬೇತೆ ಇಂಕ ಆಪುಜಿ ಬಂಡಲ್ಲ ಎಂಗ್ಲೆ ಪಿರ ಪಾಯಸ ಹೊರ ಕ್ಯಾನ್ಸಲ್ ಆಪುಂಡು ಮಾತ ಸಾಮಾನ್ ಕಂತದ್ದು ಇದಿತ್ತೆ ಯಾನೆ ಮನ್ಪೇನ್ ಅಣ್ಣ ಇನ್ನಿಲ್ ಇಟ್ಲೆಗೆ ಬಾರಿ ಶೋಕುದ ಆ ಒಂಜಿ ವನಸದ ವ್ಯವಸ್ಥೆ ಮಂತಿನಾರ ಗೀತಾ ಆಚಾರ್ ದಯಮಂತ ದಾರ್ಲ ಬತ್ತದಿ ಒಂಜಿ ನೆಂಪುದ ಕಾಣಿಕೆಯನ್ನು ಸ್ವೀಕಾರ ಮಲ್ಪಡು ಬಂದಕ್ಕೇನೊಂದಿಲ್ಲ
ಧನ್ಯವಾದ. ಬಂದಂತ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ ಬ್ರಾಹ್ಮರಿ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಶ್ರುತಿ ಅವರು. ಪ್ರಕಾಶ್ ಗಟ್ಟಿ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಜಯಲಕ್ಷ್ಮಿ ಅವರಿಗೆ ಕೂಡ ಒಂದು ನೆನಪಿನ ಕಾಣಿಕೆಯ ಗೌರವವನ್ನ ಸಲ್ಲಿಸ್ತಾ ಇದ್ದೇವೆ. ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರಾದಂತಹ ಗೋಪಾಲಣ್ಣನಿಗೆ ಕೂಡ ನೆನಪಿನ ಕಾಣಿಕೆಯ ಗೌರವ. ಬ್ರಾಹ್ಮರಿ ಮಹಿಳಾ ಮಂಡಳ ಸುಭಾಷ್ ನಗರದ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಚಿನ್ನರ ಚಾವಡಿ 2.0 ಈ ಕಾರ್ಯಕ್ರಮ ಮೊನ್ನೆ 25 ತಾರೀಕಿನಿಂದ ಇವತ್ತು 27ರವರೆಗೆ ನಡೆದಿದೆ. ಬಹುಶಃ ಸಂಘಟನೆಯ ಶಕ್ತಿ, ನಾರಿ ಶಕ್ತಿ, ಸರ್ವಶಕ್ತಿ ಎಂಬ ಹಾಗೆ ಸುಭಾಷ್ ನಗರದ ಎಲ್ಲ ಮಾತೆಯರು ಕೂಡ ಸೇರಿಕೊಂಡು ಬ್ರಾಹ್ಮರಿ ಎಂಬ ಮಹಿಳಾ ಮಂಡಳವನ್ನು ಕಟ್ಟಿ ಅದು ಮನೆ ಮನೆ ಭಜನೆ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಭಜನೆ ಮಾತ್ರ ಅಲ್ಲ, ಮಕ್ಕಳಿಗೆ ಶೈಕ್ಷಣಿಕ ಬೆಂಬಲ, ಸಾಮಾಜಿಕ ಚಟುವಟಿಕೆಗಳು ಮತ್ತು ಕ್ರೀಡಾ ಚಟುವಟಿಕೆಗಳ ಮೂಲಕ ಭಾಳ ಅದ್ಭುತವಾಗಿ ಈ ಸಂಘಟನೆ ನಡೀತಾ ಇದೆ. ಭಾಳ ಒಂದು ಸಂತೃಪ್ತಿಯ ಜೀವನವನ್ನು ನಾವೆಲ್ಲರೂ ಕೂಡಿ ಎಷ್ಟೇ ನೋವಿದ್ರೂ ಕೂಡ ತಮ್ಮ ಬ್ಯುಸಿ ಶೆಡ್ಯೂಲ್ಗಳನ್ನು ಬಿಟ್ಟು ಎಲ್ಲ ಹೆತ್ತವರ, ಪೋಷಕ, ಊರಿನವರ ಸಹಕಾರದೊಂದಿಗೆ ಮಕ್ಕಳಿಗೆ ಕ್ಯಾಂಪ್ ಮಾಡಬೇಕು, ಮಕ್ಕಳನ್ನು ಒಂದು ಕಡೆ ಸೇರಿಸಬೇಕೆಂಬ ಸದುದ್ದೇಶದೊಂದಿಗೆ ಇನ್ನೇನು ರಜೆ ಮುಗಿಯುವಂಥ ಸಂದರ್ಭ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಉಚಿತವಾಗಿ ನಾವು ಈ ಒಂದು ಶಿಬಿರವನ್ನು, ಬೇಸಿಗೆ ಶಿಬಿರವನ್ನು ಮಾಡುವಂಥದ್ದು ಭಗವಂತನ ಮತ್ತು ಎಲ್ಲ ದೈವದೇವರುಗಳ ಆಶೀರ್ವಾದದಿಂದ ಭಾಳ ಸಕ್ಸಸ್ ಆಗಿ 2ನೇ ವರ್ಷ ಅಭೂತಪೂರ್ವವಾಗಿ ವರ್ಷದಿಂದ ವರ್ಷ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ. ಇವತ್ತು ಅವ್ರ ಒಪಿನಿಯನನ್ನು ಕೇಳುವಾಗ ನಮಗೆ 1 ವಾರದ ಬೇಕು ಅಂತೇಳಿ ಆ ಕಷ್ಟ ನಮಗೆ ಗೊತ್ತಿದೆ. ಆದರೂ ಕೂಡ ಎಲ್ಲಿಯ ತನಕ ನಮಗೆ ಸಹಕಾರಗಳು ಸಿಗ್ತಾ ಇದೆಯಾ ಅಲ್ಲಿಯ ತನಕ ಈ ಒಂದು ಕ್ಯಾಂಪನ್ನು ನಡೆಸ್ತಾ ಇದ್ದೇವೆ. ಕ್ಯಾಂಪ್ ಅಂತ ಹೇಳಿದರೆ ಬರೀ ಆಟಗಳು ಅಥವಾ ಮಕ್ಕಳಿಗೆ ಅವರ ವ್ಯಕ್ತಿತ್ವ ವಿಕಸನದ ಜೊತೆಗೆ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸುವಂಥದ್ದು. ವಿಶೇಷವಾಗಿ ಆ ಕಸದಿಂದ ರಸ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಮೆಹಂದಿ ಇರ್ಬೋದು, ತಲೆಗೊಂದು ಕಸರತ್ತು ಇರ್ಬೋದು, ಈ ರೀತಿಯ ಬೇರೆ ಬೇರೆ ಆಪ್ತ ಸಮಾಲೋಚಕರು, ಡಾಕ್ಟರ್ ಈ ಸಲ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಎಜೆ ಆಸ್ಪತ್ರೆ ಕುಂಟಿಕಾನ ಅವರ ಸಹಯೋಗದೊಂದಿಗೆ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರ. ಸ್ನೇಹಿತರು ಗೊತ್ತಿದೆ, ನಾವು ಬೇರೆ ಬೇರೆ ಆರೋಗ್ಯ ಶಿಬಿರಗಳನ್ನು ಮಾಡ್ತೇವೆ. ಅದರಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರದಲ್ಲಿ ಕೂಡ ಮೆಮೊಗ್ರಫಿ ಮತ್ತು ಪ್ಯಾಪ್ಸ್ಮಿಯರ್ ಟೆಸ್ಟ್ಗಳನ್ನು ಮಾಡುವಂಥದ್ದು ಅತಿ ವಿರಳ. ನಿನ್ನೆ ಸುಮಾರು ಒಂದು 90-95 ಮಕ್ಕಳು ಮತ್ತೊಂದು 40ರಿಂದ 50 ಜನ ತಾಯಂದಿರು ಮತ್ತು ಅಣ್ಣಂದಿರು ಓರಲ್ ಕ್ಯಾನ್ಸರ್ ಟೆಸ್ಟನ್ನು ಕೂಡ ಮಾಡಿಸಿಕೊಂಡು ಶಿಬಿರದ ಪ್ರಯೋಜನವನ್ನು ಪಡೆದಿದ್ದಾರೆ. ಈ ಮಕ್ಕಳಿರಲವ ಮನೆ ತುಂಬ ಎಂಬ ವಾಕ್ಯದಂತೆ ಬೊಳ್ಳಿ ಬಲ್ಪಲ್ಲಿ ಸದಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ದೇವರ ಒಂದು ಕೃಪಾ ಕಟಾಕ್ಷದಿಂದ ಇಂಥ ಕಾರ್ಯಕ್ರಮಗಳು ನಡೀಲಿ. ಒಂದು ಸಾಮಾಜಿಕ ಕಾರ್ಯಕರ್ತೆಯಾಗಿ ಬಹಳಷ್ಟು ಹೆಮ್ಮೆ. ಎಲ್ಲ ತಾಯಂದಿರು ಇಲ್ಲಿ ಇವತ್ತು ನಮಗೆ ನೃತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿಯ ಮಕ್ಕಳಿರ್ಬೋದು, ಮತ್ತು ನಮ್ಮ ಕಲಾಪಿನ ಎಲ್ಲ ತಾಯಂದಿರು, ಮತ್ತು ಸ್ಥಳೀಯ ಸಂತೋಷ್ ನಗರ, ಕುತ್ತಾರು, ಮತ್ತು ಮಕ್ಕಳು ಕೇವಲ ಇಷ್ಟು ಮಕ್ಕಳಿದ್ದಾರೆ ಅಂತೇಳಿ ಈಗಾಗಲೇ ಕೇಳಿದರು. ಇವರೆಲ್ಲ ಎಲ್ಲಿಯ ಮಕ್ಕಳಂತೇಳಿ. ಇವರು ಕೇವಲ ಸುಭಾಷ್ ನಗರದ ಮಕ್ಕಳಲ್ಲ, ಕೊಣಾಜೆ, ಪಾವೂರು, ಈಚೆ ಕಡೆ ನಮ್ಮ ಬೀರಿ, ಕೋಟೆಕಾರು, ಪಂಡಿತ, ಸ್ಥಳಪಾಡಿ, ಈ ರೀತಿ ಎಲ್ಲ ಮಕ್ಕಳನ್ನು ಒಟ್ಟು ಸೇರಿಸಿ ಮತ್ತು ಎಲ್ಲರದ್ದು ಇನ್ನೊಂದು ವಿಶೇಷ ಅಂತ ಹೇಳಿದರೆ ನಮಗೆ ಕ್ಯಾಟ್ರಸ್ಗೆ ಹೇಳಿದ ಕೂಡಲೇ ಊಟದ ವ್ಯವಸ್ಥೆ ಆಗುತ್ತೆ. ಆದರೆ ಹಾಗೆ ಅಲ್ಲ, ಇಲ್ಲಿ ಪ್ರತಿ ತಾಯಂದಿರು ಒಬ್ಬರ ಮನೆಯಲ್ಲಿ ಅನ್ನ ಮಾಡಿದರೆ ಇನ್ನೊಬ್ಬರ ಮನೆಯಲ್ಲಿ ಸಾರು ಮಾಡಿ ಮನೆ ಮನೆಯಿಂದಲೇ ತಾವೇ ಅಡಿಗೆ ಮತ್ತು ಮಕ್ಕಳಿಗೆ ಲಘುಪಾರ, ಅವರಿಗೆ ಬಾಯಾರಿಕೆ ವ್ಯವಸ್ಥೆ ಇದನ್ನೆಲ್ಲ ತಾವೇ ಮಾಡಿಕೊಂಡು ಬಂದು ಮಕ್ಕಳಿಗೆ ಉಣಬಡಿಸಿದ್ದಾರೆ. ಇದೀಗ ಸಮಾರೋಪ ನಡೆದಿದೆ, ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದೇವೆ, ಗೇಮ್ಸ್ ಎಲ್ಲ ಮಾಡಿದ್ದೇವೆ. ಈಗ ಕೊನೆಗೆ ಮಕ್ಕಳನ್ನು ಬಣ್ಣಗಳ ಹಬ್ಬಗಳ ಜೊತೆ ಸಂಭ್ರಮಿಸಿ ಅವರನ್ನು ಸ್ವಲ್ಪ ಎಲ್ಲ ಏನು ರೈನ್ ಡ್ಯಾನ್ಸ್ ಮೂಲಕ ಎಂಟರ್ಟೈನ್ ಮಾಡಿ ಮತ್ತೆ ಕಳಿಸ್ತಾ ಇದ್ದೇವೆ. ಬರೋ ವರ್ಷ ನಾಳೆ ಬಲ್ಲವರಿಲ್ಲ, ಕಾಲಾಯ ತಸ್ಮೈ ನಮಃ. ಎಲ್ಲರಲ್ಲಿ ವಿನಂತಿ ಇಷ್ಟೇ, ಇರುವಷ್ಟು ದಿನ ಚೆನ್ನಾಗಿ ಬಾಳೋಣ, ನಂಜು ಮತ್ಸರ ಬಿಟ್ಟು ಬದುಕೋಣ. ದೇವರು ನಿಮಗೆ ಏನು ಕೊಟ್ಟಿದ್ದಾರೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಆ ಪ್ರತಿಭೆಗಳನ್ನು ಇನ್ನೊಬ್ಬರಿಗೆ ಹಂಚಿ ತನ್ನಿಂದಾದಂತಹ ಸಹಾಯವನ್ನು ಮಾಡಿ ಅಂತ ಹೇಳ್ತಾ ಬ್ರಾಹ್ಮರಿ ಮಹಿಳಾ ಮಂಡಳದ ಎಲ್ಲ ತಾಯಂದಿರ ಪರವಾಗಿ
ಧನ್ಯವಾದ. ಬಹುಶಃ ಒಬ್ಬ ಸಾಮಾಜಿಕ ಇದು ಭಾಳಷ್ಟು, ನಾನು ದುರ್ಗಾವಾಹಿನಿ ಅಧ್ಯಕ್ಷರಾಗಿರುವಾಗಲೇ ಪ್ರತಿ ವರ್ಷ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಇಂಥ ಕಾರ್ಯಕ್ರಮಗಳನ್ನು ಸಂಯೋಜಿಸ್ತಿರುವಂಥದ್ದು. ಈ ಊರಿಗೆ ಬಂದು 2 ವರ್ಷ ಆಯಿತು. ಬರುವಾಗಲೇ ಒಂದು ಮಹಿಳಾ ಮಂಡಳ ಕಟ್ಟುವ ಕಲ್ಪನೆ ಆಯಿತು. ಅನಂತರ ಮಕ್ಕಳೊಂದು ಭಜನಾ ತಂಡ ಕಟ್ಟುವ ಅಂತ. ರಜೆ ಬರುವಾಗ ಈ ಮಕ್ಕಳ ಕೆಲವು ಆ್ಯಟಿಟ್ಯೂಡ್ಸು ಇಡೀ ದಿವಸ, ಆಗ ರಾಯಂದ್ರಲ್ಲಿ ಹೇಳಿದೆ, ಹೇಗೆ ನಾವು ಕೂಡ ಒಂದು ಮತ್ತು ಅಪ್ಪಿನಾನೆ ಅಕ್ಕ ಅಂತ ಹೇಳಿದರು, ನೋಡುವ ಅಂತ. ಆದರೆ ಪ್ರಥಮ ವರ್ಷದಲ್ಲೇ ಒಳ್ಳೆಯದು. ಇದೀಗ ಮತ್ತೆ ಮತ್ತೆ ಇನ್ನೊಂದು ಕ್ಯಾಂಪ್ ಮಾಡಿ ಮಧ್ಯಾವಧಿ ರಜೆಯಲ್ಲಿ ಇಂಥ ಬೇರೆ ಬೇರೆ ಕಲ್ಪನೆಗಳು ಬರ್ತಾ ಇದೆ. ಆದ್ದರಿಂದ ಈ ಒಂದು ಕಲ್ಪನೆ ಚಿಕ್ಕಂದಿನಿಂದಲೂ ನಮಗೂ ಸಿಗಲಿಲ್ಲ. ನಾವು ಬಾಲ್ಯದಲ್ಲಿರುವಾಗ ರಜೆಯಲ್ಲಿರುವಾಗ ಎಲ್ಲಿಯಾದರೂ ನಮ್ಮ ಪೋಷಕರು ಕೊರಂಟು ಸುಲಿಪುನ ಗೇರು ಬೀಜ ಕಾರ್ಖಾನೆಗೆ ಮನೆಯಲ್ಲಿ ಒತ್ತಡ ಮಾಡ್ಲಿಕ್ಕೆ, ಬೀಡಿಗೆ ನೂಲು ಹಾಕ್ಲಿಕ್ಕೆ. ಸ್ನೇಹಿತರೆ ತಿಳ್ಕೊಳ್ಬೇಡಿ, ಮನೆ ನೋಡಿ ನಾವೆಲ್ಲ ಮಧ್ಯಮ ಅಲ್ಲ, ನಾವು ಅತ್ಯಂತ ಬಡವರ್ಗದಿಂದ ಮೇಲೆ ಬಂದು. ಆಗ ನಮಗೆ ಗೊತ್ತಿದೆ ಶ್ರೀಮಂತರ ಮಕ್ಕಳು ಕ್ಯಾಂಪ್ಗಳಿಗೆ ಸೂಟು ಬುಟ್ಟು ಹಾಕ್ಕೊಂಡು ಎಂಟರ್ಟೈನ್. ಆದರೆ ನಮ್ಮ ಮಧ್ಯಮ ವರ್ಗದ ಮಕ್ಕಳು ಯಾಕೆ ನಾವು ಹೀಗೆ ಇದ್ದೇವೆ? ನಮ್ಮ ಮಕ್ಕಳಲ್ಲಿ ಪ್ರತಿಭೆ ಇದೆ, ನಾವು ತುಂಬ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿದ್ದೇವೆ. ಸೊ ಅಂಥ ಒಂದು ದೃಷ್ಟಿಯಲ್ಲಿ ಈ ಕಲ್ಪನೆ ಬಂತು. ನನ್ನ ಕಲ್ಪನೆ ಎಲ್ಲರ ಕಲ್ಪನೆಯಾಗಿ ಎಲ್ಲರೂ ಮುಂದುವರಿಸಬೇಕೆಂಬ ಆಶಯ. ಕೇವಲ ಒಂದು 4 ತಿಂಗಳು ಆಯ್ನ ತ್ರಯಾನು ನಿರ್ದುಂಬು ಎಂಕ್ಲ ನಿಕಟಪೂರ್ವ ಅಧ್ಯಕ್ಷರ ಸುನೀತಾ ಅರ್ನ ಅವಧಿಡು ಈ ಕಲ್ಪನೆ ಇತ್ತೀನಿ. ಆಡ ಆರು ಐನ ಸಕ್ರಿಯವಾದ ಮಲ್ತೇರು, ಯಶಸ್ವಿ ಅದು ಪಂಡ ಮಸ್ತ್. ಆ ಟೈಮು ಒಂಜಿ ಅಚ್ಪ ಜೋಕುಲು ಎಂಕ್ಲೆಗ್ ಬೇಸಿಗೆ ಶಿಬಿರ ಭಾಗವಹಿಸಿದ್ದೇರು. ಆಂಡ ಈ ಸಲ ಇನಿ ಮುಟ್ಟಾಗ 93 ಜೋಕ್ಲು ಶಿಬಿರದ ಒಂಜಿ ಪ್ರಯೋಜನ ಪಡೆತೇರು. ಬಕ್ಕ ದಾದ ಪಂಡ ನನೊಂಜಿ ವಿಷಯದಾದ ಪಂಡ ಮಸ್ತ್ ಪ್ರತಿಭಾನ್ವಿತ ಜೋಕ್ಲುಲ್ಲೇರು. ಅಂಡ್ ಎಂಕ್ಲೆಗಿತೆ ಒಂಜಿ ಪ್ರಶ್ನೆ ದಾದ ಪಂಡ ಈ ಟೀಚರ್ ನಾಕುಲ್ಗೆ ಎಂಚ ಮಕ್ಳೇನು ಕುಲ್ಲವೇರು ಪಂಡದು ಎಂಕ್ಲೆ 3 ದಿನಟ್ಟು ಈ ಜೋಕ್ಲು ಪನ್ನಲಕ ಕೇನ ಜೋಕುಲೆ ಅಂಡ ಪನ್ನಲಕ ಕೇನಂದಿನ ಜೋಕುಲು ಕೆಲವು ಮುಲ್ಪುಲ್ಲ. ಆ ಟೀಚರ್ ನಕ್ಲೆ ಎಂಕ್ಲು ಒಂಜಿ ಹ್ಯಾಟ್ಸಪ್ ಮುಲ್ಪ ಮಾತೇನಲ್ಲ ಪರ ಬ್ರಾಹ್ಮರಿ ಮಹಿಳಾ ಮಂಡಳದ ಮಾತ ಅಪ್ಪೆನಕ್ಕಲು ಎಂಕ್ ಸಹಕಾರ ಕೊಡ್ತೇವೆ. ದುಂಬುದ ಅಧ್ಯಕ್ಷರಲ್ಲಿ ಅಂಚನೆ ಮಸ್ತ್ ಸಹಕಾರ ಕೊಡ್ದು ನೇನು ದುಂಬು ಕೊನಪಿನಂಚಿನ ಒಂಜಿ ಅವಕಾಶನ ಎಂಕು ಕೊಡ್ತೇರು. ನನ್ನ ದುಂಬುಗ್ಲ ಈ ಅವಕಾಶ ಇಂಚನೆ ಒಪ್ಪಡು ನನ್ನ ದುಂಬು ಏರು ಅಧ್ಯಕ್ಷ ಆಪೇರ್ತುಲೆ ಅಕ್ಲೆಗ್ಲ ಒಂಜಿ ಎಡ್ಡೆ ಒಂಜಿ ಅವಕಾಶ ತಿಕ್ಕಡು. ಅಂಚನೆ ಇಡೆ ಬೈದಿನ ಜೋಕ್ಲೆಗ್ಲ ಒಂಜಿ ಎಡ್ಡೆ ಉಜ್ವಲ ಭವಿಷ್ಯ ತಿಕ್ಕಡು ಬಂದು ಈ ಸುರುಕಾದ ಏನು ಈ ಬ್ರಾಹ್ಮರಿ ತಂಡಗೂ ಧನ್ಯವಾದ ಬಂದರೆ ಇಷ್ಟಪಡಪೆ. ಸ್ಪೆಷಲಿ ಅದು ದನುವಕ್ಕಾಗ ಸ್ಪೆಷಲಿ ಅದು ಬಂಪೆ ದಯಬಂಡ ಇತ್ತದ ಕಾಲಡು ಯಾನಾಂಡು ಅನ್ನ ಇಲ್ಲಾಂಡು ಜೋಕುಲಾಂಡು ಪಂಡದು ಇಲ್ಲದುಲ ಉಪ್ಪಿನ ಪರಿಸ್ಥಿತಿ ಕೇಟು ಪಾರ್ದು ಇಲ್ಲದುಲ ಉಪ್ಪೇರು ಆಂಡ ಈತ ಜನನ ಅಕ್ಲಿನ್ಲಾಡು ಒಂಜಿ ಸೇರದು ಜೋಕ್ಲಿನ ಸೇರದು ಈತ ಖುಷಿ ಖುಷಿ ಈ ಒಂಜಿ ಇಂಚ ಕಾರ್ಯಕ್ರಮ ಮಂತಂದುಲ್ಲಿರತ್ತೆ. ಜವಾಬ್ದಾರಿಗೆ ಧನ್ಯವಾದ ನೋಡಿ. ಬಕ ಇನ್ನೊಂದು ಸ್ಪೆಷಲ್ ಅದು ಎನ್ನ ಜೋಕ್ಲಿಗಂತೂ ಈ ಸಲ ಫಸ್ಟೇ ತಿಕ್ಕಿದ್ದೀನಿ. ನನ್ನ ನೆಕ್ಸ್ಟಿಗೆ ಇಂಚಿನ ಕಾರ್ಯಕ್ರಮ ನಡೆಯಾಡು ಮಾತಾ ಅಪ್ಪೆಲ್ ಮಾತಾ ಜೋಕ್ಲಿನ ಕಡುಪುಡುದು ಈ ಸದುಪಯೋಗ ಪಡೆಯೋಡು. ಬಕ್ಕ ಇಂಚಿನ ಮನ್ಪುನು ಜೋಕ್ಲೆಗ ಟಿ ವಿ ತೂದು ಮೊಬೈಲ್ ತೂದು ಕುಲ್ಲುನ ಟೈಮನ್ನು ಮೂಲಭೂತ ಸ್ಪೆಂಡ್ ಮಂತೊಂದುಲ್ಲೆರ ಐತಿ. ಅವು ನಿಜವಾದ ಒಂಜಿ ಅರ್ಥಪೂರ್ಣವಾಯಿನ ಒಂಜಿ ಕಾರ್ಯಕ್ರಮ ಎಂದು ಅದಕ್ಕೋಸ್ಕರ ಥ್ಯಾಂಕ್ ಯು ಮಸ್ತ್ ಥ್ಯಾಂಕ್ಸ್ ಅಂತ ಬಂದು. ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗ್ತಿದ್ದೆ. ನಮ್ಮದು ಶಾಲೆ ಸಾನ್ ಸೆಬಾಸ್ಟಿಯನ್, ಅಲ್ಲಿ ಶಾಲೆ ಮುಗೀತು. ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಆ ಬೆಡ್ಡಿನ ಮೇಲೆ ಮಲಗೋದು, ಅಷ್ಟೇ ನಂದು ಕೆಲಸ. ಮಾತ್ರ ನನಗೆ ಒಂದು ನ್ಯೂಸ್ ಸಿಕ್ಕಿತ್ತು. ನನ್ನೊಬ್ಬ ಫ್ರೆಂಡ್ ಆರ್ಯ ಅಂತ, ಅವನು ನನಗೆ ಬಂದು ಹೇಳಿದ, ನಮ್ಮ ಇಲ್ಲಿ ಸಮುದಾಯ ಭವನದಲ್ಲಿ ಸಮ್ಮರ್ ಕ್ಯಾಂಪ್ ಇದೆ ಅಂತ, ಮಹಿಳಾ ಮಂಡಳಿಯ ಜನರು ಇದು ಮಾಡ್ತಿದ್ದಾರೆ ಅಂತ. ಅದಕ್ಕೆ ನಾನು ಏನು ಮಾಡಿದೆ, ನೆಕ್ಸ್ಟ್ ದಿನ ಬ್ಯಾಗಿನೊಳಗೆ ಬುಕ್ ಇಟ್ಟೆ, ಪೆನ್ ಇಟ್ಟೆ, ತೆಗೆದು ಹೋದೆ. ತುಂಬ ಎಂಜಾಯ್ ಆಯಿತು. ಇಲ್ಲಾಂದರೆ ಇಲ್ಲಿ ಕ್ಯಾಂಪಿಗೆ ಹೋದರೆ ಖಾಲಿ ಆಟ ಆಡಿಸ್ತಾರೆ ಅಷ್ಟೇ. ಇಲ್ಲಿ ನಮಗೆ ನಾವು ಸ್ಟೋರಿ ಹೇಗೆ ಬರೆಯೋದು, ಒಂದು ಕವಿ ಹೇಗೆ ಆಗ್ತಾನೆ, ಕತೆಗಳನ್ನು ಬರೆಯುವುದು, ಮತ್ತು ನಮ್ಮ ನಾಲೆಜ್ ಹೆಚ್ಚಿಸಿದರು. ಇವತ್ತೇ ಒಂದು ಗೇಮ್ ಆಯಿತು, ಸ್ಟ್ರಾ ತೆಗೆದು ಎಲ್ಲರೂ ಗಲಾಟೆ ಮಾಡಿದ್ದಾರೆ. ಮಾತ್ರ ಬುದ್ಧಿವಂತವ ನಡುವಿಂದ ತೆಗಿತಾನೆ, ಅಂದರೆ ಎಲ್ಲರೂ ಕಾರ್ನರಿಂದ ಎಳಿತಾರಲ್ಲ, ಬುದ್ಧಿವಂತವ ನಡುವಿಂದ ತೆಗಿತಾನೆ. ಅದೆಲ್ಲ ನಮಗೆ ಎಲ್ಲ ಕಲಿಸಿದ್ದಾರೆ. ಪ್ಲಸ್ ನಮಗೆ ಗೇಮ್ಸ್ ಮಾಡಿದ್ದಾರೆ. ಮನೆಯಲ್ಲಿ ಕೂತ್ಕೊಂಡು ಈಗೇನೆ ಕಲ್ಲು ಥರ ಮಲಗೋಕ್ಕಿಂತ ಒಳ್ಳೆಯದು ಇಲ್ಲಿ ಬಂದೊಂದು ಎಂಜಾಯ್ ಮಾಡ್ಬೋದಂತ ನನಗೆ ಖುಷಿ ಆಗ್ತದೆ. ನಾನು ತುಂಬ ಸಲ ಹೋಗಿದ್ದೇನೆ. ಮಾತ್ರ ಈ ಕ್ಯಾಂಪ್ ಇದು ನನಗೆ ಯಾರು ಹೇಳಲಿಲ್ಲ. ನಾನು ಬೇರೆ ಕಡೆ ಕ್ಯಾಂಪಿಗೆ ಕೂಡ ಹೋಗಿದ್ದೇನೆ. ಬೇರೆ ಕಡೆ ಕ್ಯಾಂಪಲ್ಲಿ ಅಷ್ಟು ಏನು ಮಜಾ ಇರೋದಿಲ್ಲ. ಅಂದರೆ ಒಂದು ಗೇಮ್ಸ್ ಕಲಿಸ್ತಾರೆ. ನಾವು ಚರ್ಚಿಗೆ ಹೋದರೆ ನಮ್ಮ ಚರ್ಚಿದ ಬಗ್ಗೆ ಹೇಳ್ತಾರೆ. ನಾನೀಗ ಬೇರೆ ಇದಕ್ಕೆ ಹೋದರೆ ಬೇರೆ ಬೇರೆ ಕಲಿಸ್ತಾರೆ. ಮಾತ್ರ ಇಲ್ಲಿ ಒಬ್ಬ ಕ್ರಿಶ್ಚಿಯನ್ ಮುಸ್ಲಿಮ್ ಇದ್ದಾರೆ ಅಂತ ಇದು ಭಜನೆ ಅದೇನೇ ಹೇಳಿ. ಇಲ್ಲಿ ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇಲ್ಲಿ ಇದೇ ನೆಲದಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ನಾನು ಒಂದು ಭಜನೆ ಮಾಡಿದ್ದೆ. ದೇವರಿಗೆ ಸ್ತುತಿ ಸಲ್ಲಿಸಿದೆ. ನಾನು ಹೀಗೆ ತನಕ ಯಾವುದು ಟೆಂಪಲ್ಗೆ ಹೋಗಿದ್ದೇನೆ, ಮಾತ್ರ ಹಾಗೆ ಪ್ರೇಯರ್ ಮಾಡಲಿಲ್ಲ. ಐ ಫೆಲ್ಟ್ ವೆರಿ ಹ್ಯಾಪಿ.
ನಮ್ಮದು ಧರ್ಮ ಎಷ್ಟು ಭೇದಗಳು ಇದ್ದರೂ ನಾವು ಒಂದೇ ಎಂಬುದನ್ನು ನಮ್ಮ ಮಹಿಳಾ ಮಂಡಳಿಯ ತಂಡ ಮ್ಯಾಮ್ ಧನಲಕ್ಷ್ಮಿ ಮ್ಯಾಮ್ ನಮಗೆ ಕಲಿಸಿದ್ದಾರೆ. ನಮಗೆ ಈ ಕ್ಯಾಂಪನ್ನು ನೆಕ್ಸ್ಟ್ ಇಯರ್ 1 ಮಂತ್ ಮಾಡಬೇಕಂತ ನೀವು ಅವರ ಹತ್ರ ನೀವೆಲ್ಲರೂ ಇದು ಹೇಳಬೇಕಂತ ನನ್ನ ಚಿಕ್ಕ ವಿನಂತಿ. ಪ್ರಜ್ವಲ್. ನಾನು ಹೇಳಲಿಕ್ಕೆ ಹೋಗ್ತೇನೆ ಏನಂದರೆ, ಮತ್ತೊಂದು ನನಗೆ ಹೇಳಲಿಕ್ಕೆ ಏನಂದರೆ, ಎಲ್ಲರೂ ಅದು ಹಿಂದೂ ಅವ ಮಾಡಿದ ನಾನು ಹೋಗುದಿಲ್ಲ, ನಾನು ಕ್ರಿಶ್ಚಿಯನ್, ನನಗೆ ಅಲ್ಲಿ ಸರಿ ಆಗೋದಿಲ್ಲ, ಅವ ಕ್ರಿಶ್ಚಿಯನ್ ಅವ ನಾನು ಹೋಗುದಿಲ್ಲ, ಅಲ್ಲಿ ಸರಿ ಆಗೋದಿಲ್ಲ. ನಾನು ಹೇಳುವುದೇನೆಂದರೆ, ಎಲ್ಲ ಜಾತಿದವರು ಒಟ್ಟಿಗೆ ಸೇರಿ, ನಾನು ಜಾತಿ ಧರ್ಮ ಇರುವುದಿಲ್ಲ, ಎಲ್ಲರೂ ಬಂಧು ಭಗಿನಿಯರು ಒಟ್ಟಿಗೆ ಸೇರಿ ಮಜಾ ಮಾಡೋಕ್ಕಿಂತ ಯಾವುದು ಮಜಾ ಬೇರೆ ಯಾವುದಿಲ್ಲ. ಬೇಕಿದ್ರೆ ನೀವು ಪಿಕ್ನಿಕ್ಗೆ ಹೋಗಿ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಎಷ್ಟು ಜಾಲಿ ಆಗ್ತದೆ. ಹಾಗೇನೊಂದು ಕ್ಯಾಂಪ್ ನೀವು ಟ್ರೈ ಮಾಡಿ. ಕೆಲವು ಶ್ರೀಮಂತರು ಇರ್ತಾರೆ, ಇದು ಚಿಕ್ಕವರದು ಕ್ಯಾಂಪ್ ಹೋಗೋದು ಬೇಡ, ಶ್ರೀಮಂತರದ್ದು ಕ್ಯಾಂಪ್ ಇರ್ತದೆ, ಇದು ಹಣ ಇಲ್ಲದವರು ಹೇಳ್ತಾರೆ ಅದಕ್ಕೆ ಹೋಗೋದು ಬೇಡ ಮತ್ತು ಮಕ್ಕಾರ ಮಾಡ್ತಾರೆ ಅಂತ. ಅದೇನಿರಬಾರ್ದು ಅಷ್ಟೇ. ಹೋಗೋದಾದರೆ ಯಾವುದು ಕ್ಯಾಂಪಿಗೆ ಹೋಗ್ಬೋದು, ಅದು ಮಕ್ಕಳಿಗೆ, ಅದು ಹಣವಂತರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಅದು ಒಂದನ್ನು ಮರೆಯಬೇಕು ಅಷ್ಟೇ. ಉಳಿಸಿ ತಾಜಾತನ ಉಳಿಸಿ.